ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಮಾತ್ರ ಅಲ್ಲ, ಇಡೀ ದೇಶ ಜೊತೆಗೆ ಜಗತ್ತು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ಇಡೀ ನಮ್ಮ ವಿಶ್ವ ಸಮುದಾಯ, ವಿಶ್ವ ಮಾನವ ಸಮುದಾಯ ಜೊತೆಗೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಮಾತ್ರ ಅಲ್ಲ, ಇಂಥದ್ದು ಕೂಡ ನಡೆಯುತ್ತಾ, ಇಂತಹ ಕ್ರೂರ ನೀಚ ಮನಸ್ಥಿತಿಯ ವ್ಯಕ್ತಿಗಳು ಕೂಡ ನಮ್ಮ ಜಗತ್ತಿನಲ್ಲಿ ಬದುಕ್ತಾ ಇದ್ದಾರಾ ಮನುಷ್ಯರು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕುವಂತೆ ಮಾಡಿದಂತಹ ಬಾಂಗ್ಲಾದೇಶದ ದಂಗೆ, ಅಲ್ಲಿರುವಂತಹ ಹಿಂಸಾತ್ಮಕವಾಗಿರುವಂತಹ ಕ್ರೂರ ರಾಕ್ಷಸತನದ ಕೃತ್ಯಗಳು, ಇದೆಲ್ಲವೂ ಕೂಡ ತಮ್ಗಳಿಗೆ ಗೊತ್ತಿದೆ. ಯಾಕಂದ್ರೆ ತಾವುಗಳು ಅದನ್ನ ನೋಡ್ತಾ ಇದ್ರಿ ಮುನ್ನೆಯಿಂದ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ. ಅದರಲ್ಲೂ ಕೂಡ ಹಿಂದೂ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಯುವಕನನ್ನ ಹಾಡ ಹಗಲೆ ರಸ್ತೆಯುದ್ದಕ್ಕೂ ಕೂಡ ಮೆರವಣಿಗೆ ಮಾಡಿಕೊಂಡು ತದನಂತರ ಮರಕ್ಕೆ ಕಟ್ಟಿ ಹಾಕಿ ತದನಂತರ ಬೆಂಕಿ ಹಚ್ಚಿದಂತಹ, ಸುಟ್ಟು ಹಾಕಿದಂತಹ ಘಟನೆ ಯಾವತ್ತೂ ಕೂಡ ಈ ಕಣ್ಣುಗಳಿಗೆ, ನಿಮ್ಮ ಕಣ್ಣುಗಳಿಗೆ ಕೂಡ ಬಹುಶಃ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪೈಶಾಚಿಕವಾಗಿರುವಂತಹ ರಕ್ಕಸತನದ ಕೃತ್ಯ. ಈ ಕೃತ್ಯಕ್ಕೆ ಕಾರಣ ಏನು ಅಂತ ಬಂದಾಗ, ಒಬ್ಬ ವಿದ್ಯಾರ್ಥಿ ಯುವ ಸಮೂಹದ ನಾಯಕ, ಬಾಂಗ್ಲಾದೇಶದ ನಾಯಕ, ಆ ನಾಯಕನ ಹತ್ಯೆ ಆಗುತ್ತೆ. ತದನಂತರ ಬಾಂಗ್ಲಾದೇಶದಲ್ಲಿ ಅದೇನೋ ಹೊಸತೇನಲ್ಲ, ಅಲ್ಲಿ ಇರುವಂತಹ ಸಮೂಹ ಅಥವಾ ಅಲ್ಲಿ ಇರುವಂತಹ ಮನಸ್ಥಿತಿಗಳು ಅದೇ ರೀತಿ, ದಂಗೆ ಏಳುವಂಥದ್ದು, ಹಿಂಸಾತ್ಮಕ ರೀತಿಯಲ್ಲಿ ನಡೆಸಿಕೊಳ್ಳುವಂಥದ್ದು, ಸಿಕ್ಕವರ ಮನೆಗಳಿಗೆ ಕಲ್ಲನ್ನ ತೂರುವಂಥದ್ದು, ಜೊತೆಗೆ ಒಟ್ಟಿನಲ್ಲಿ ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ಹಿಂಸಾತ್ಮಕ ರೀತಿಯಲ್ಲಿ ರಕ್ಕಸತನದ ರೀತಿಯಲ್ಲಿ ಮಾಡಬೇಕು. ಇದು ಬಾಂಗ್ಲಾದೇಶಕ್ಕೆ ಹೊಸತೇನಲ್ಲ, ಅದರ ಮುಂದುವರಿದ ಭಾಗ ಇದು. ಕಳೆದ ವರ್ಷ ಜುಲೈನಲ್ಲೂ ಕೂಡ ನಡೆದಿರುವಂತಹ ಕೃತ್ಯಗಳು ತಮಗೆ ಗೊತ್ತಿದೆ, ಇಡೀ ಜಗತ್ತು ನೋಡಿದೆ. ಅಂತಹ ಬಾಂಗ್ಲಾದೇಶ ಮತ್ತೆ ತನ್ನ ನೀಚತನವನ್ನ, ರಕ್ಕಸತನವನ್ನ ಮೆರಿತಾ ಇದೆ. ಇವತ್ತಿನ ವಿಶೇಷ ಕಾರ್ಯಕ್ರಮ ಅಷ್ಟೇ ಕೂಡ ಬಾಂಗ್ಲಾದಲ್ಲಿ ಏನಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಮತ್ತೆ ಹೊತ್ತಿ ಉರಿಯುತ್ತಿದೆ ಬಾಂಗ್ಲಾ, ಮತ್ತೆ ಹಿಂದೂಗಳೇ ಟಾರ್ಗೆಟ್. ನಾಯಕ ಒಸ್ಮಾನ್ ಹತ್ಯೆ ಬಳಿಕ ಬಾಂಗ್ಲಾದಲ್ಲಿ ಭುಗಿಲೆದ್ದ ಹಿಂಸಾಚಾರ. ಬಾಂಗ್ಲಾದಲ್ಲಿ ಹಿಂದೂ ಯುವಕನನ್ನ ಹೊಡೆದು ಕೊಂದು ಸುಟ್ಟು ಹಾಕಿದ ರಾಕ್ಷಸರು. ಬಾಂಗ್ಲಾದೇಶದಲ್ಲಿ ಯುವ ನಾಯಕ ಶರೀಫ್ ಒಸ್ಮಾನ್ ಹಾದಿಯನ್ನ ಮುಸುಕುಧಾರಿಗಳು ಗುಂಡಿಕ್ಕಿ ಹತ್ಯೆಗೈದ ಬಳಿಕ ಆತನ ಅನುಯಾಯಿಗಳು ಇಡೀ ದೇಶದಲ್ಲಿ ಹಿಂಸಾಚಾರಕ್ಕಿಳಿದಿದ್ದಾರೆ. ಭಾರತ ವಿರೋಧಿ ಘೋಷಣೆಗಳನ್ನ ಕೂಗುತ್ತಾ ಅಲ್ಪಸಂಖ್ಯಾತ ಹಿಂದೂಗಳನ್ನ ಗುರಿಯಾಗಿಸಿ ನಿರಂತರ ದಾಳಿ ನಡೆಸಿದ್ದು, ಹಾಡ ಹಗಲೇ ಹಿಂದೂ ಯುವಕನೊಬ್ಬನನ್ನ ಬೀದಿಯಲ್ಲೇ ಹೊಡೆದು ಮರಕ್ಕೆ ನೇಣು ಹಾಕಿ ಆ ಬಳಿಕ ನಡು ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಕ್ರೂರವಾಗಿ ವರ್ತಿಸಿದ್ದಾರೆ. ಘಟನೆಯನ್ನ ವಿಶ್ವ ಸಮುದಾಯ ತೀವ್ರ ಖಂಡಿಸಿದ್ದರೂ ಬಾಂಗ್ಲಾದಲ್ಲಿ ಹಿಂಸೆ ನಿಂತಿಲ್ಲ. ಭಾರತೀಯ ರಾಯಭಾರ ಕಚೇರಿಗೂ ಕಲ್ಲು ಎಸೆದು ಹಾನಿ ಮಾಡಲಾಗಿದ್ದು, ಇಡೀ ಬಾಂಗ್ಲಾ ಹಿಂಸೆ ದಂಗೆಯಲ್ಲಿ ನಲುಗಿ ಹೋಗಿದೆ. ಪ್ರಧಾನಿ ಶೇಖ್ ಹಸೀನಾ ಅವಾಮಿ ಲೀಗ್ ನಾಯಕರ ಮನೆಗಳಿಗೆ ಕಲ್ಲು, ಹಿಂದೂಗಳ ಮನೆಗಳನ್ನು ಗುರಿಯಾಗಿಸಿ ಕಲ್ಲು ತೂರಿ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಡಿಸೆಂಬರ್ 12ರಂದು ಶರೀಫ್ ಒಸ್ಮಾನ್ ಹಾದಿ ಸೆಂಟ್ರಲ್ ಢಾಕಾದ ವಿಜಯ್ ನಗರ್ ಎಂಬಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದಾಗ ಮುಸುಕುದಾರಿಗಳು ಹಣೆಗೆ ಗುಂಡಿಟ್ಟಿದ್ದರು. ಆ ಬಳಿಕ ಸಿಂಗಾಪುರದಲ್ಲಿ ಚಿಕಿತ್ಸೆಯಲ್ಲಿದ್ದ ಒಸ್ಮಾನ್ ಹಾದಿ ವಾರದ ಬಳಿಕ ಮೃತಪಟ್ಟಿದ್ದರು. ಬಳಿಕ ಒಸ್ಮಾನ್ ಹಾದಿಯ ಶವವನ್ನ ಬಾಂಗ್ಲಾಕ್ಕೆ ತರುತ್ತಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿದ್ದು ಅಗಲಿದ ನಾಯಕನಿಗೆ ಅಶ್ರು ತರ್ಪಣ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಹಾದಿ ಬೆಂಬಲಿಗರು ರಾಜಧಾನಿ ಢಾಕಾ ಸೇರಿದಂತೆ ಎಲ್ಲಾ ಕಡೆಯೂ ಹಿಂಸಾಚಾರ ನಡೆಸಿದ್ದಾರೆ. ಹಿಂದಿನ ಪ್ರಧಾನಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ನಾಯಕರ ಮನೆಗಳಿಗೆ ಮತ್ತು ಹಿಂದೂಗಳ ಮನೆಗಳನ್ನ ಗುರಿಯಾಗಿಸಿ ಕಲ್ಲು ತೂರಿ ಬೆಂಕಿ ಹಚ್ಚಿದ್ದಾರೆ. ಕಳೆದ ವರ್ಷ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ದೇಶದಿಂದಲೇ ಓಡಿದ ಪ್ರಧಾನಿ. ಕಳೆದ ವರ್ಷ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸೆಗೆ ತಿರುಗಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ದೇಶದಿಂದಲೇ ಓಡುವಂತೆ ಮಾಡಲಾಗಿತ್ತು. ಆ ಬಳಿಕ ಮೊಹಮ್ಮದ್ ಯೂನುಸ್ ಅವರನ್ನ ಹಂಗಾಮಿ ನಾಯಕರಾಗಿ ನೇಮಿಸಲಾಗಿತ್ತು. ಅದು ದ್ವೇಷ ವ್ಯಾಪಿ ಪ್ರತಿಭಟನೆಯಲ್ಲಿ ಯುವ ಜನರ ಐಕಾನ್ ಆಗಿದ್ದ ಶರೀಫ್ ಒಸ್ಮಾನಿ ಹಾದಿ ಮುಂದಿನ ಫೆಬ್ರವರಿ 12ರಂದು ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರಮುಖ ಅಭ್ಯರ್ಥಿಯಾಗಿ ಬಿಂಬಿತವಾಗಿದ್ದ. ಅಧ್ಯಕ್ಷೀಯ ಚುನಾವಣೆಗೆ ಯುವ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಾದಿಯನ್ನ ಬೆಂಬಲಿಸುತ್ತಿದ್ರು. ಹೀಗಿರುವಾಗಲೇ ಹಾದಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಪತ್ರಿಕೆಗಳ ಕಚೇರಿ, ಮ್ಯೂಸಿಯಂ ಕಟ್ಟಡ ಧ್ವಂಸ. ಭಾರತದಿಂದ ವೀಸಾ ಸೇವೆ ರದ್ದು.
ಢಾಕಾದ ಚತ್ತೋಗ್ರಾಮ್ನಲ್ಲಿರುವ ಭಾರತೀಯ ಹೈಕಮಿಷನ್, ಡೈಲಿ ಸ್ಟಾರ್, ಪ್ರೋಥಾನ್ ಆಲೋ ಸೇರಿದಂತೆ ಹಲವಾರು ಪತ್ರಿಕೆಗಳ ಕಚೇರಿಯನ್ನ ಕಲ್ಲೆಸೆದು ಹಾನಿ ಮಾಡಲಾಗಿದೆ. ಅಲ್ಲದೆ ಢಾಕಾದಲ್ಲಿರುವ ಬಂಗಬಂಧು ಸ್ಮಾರಕ ಮ್ಯೂಸಿಯಂ ಕಚೇರಿಯನ್ನ ಕಲ್ಲೆಸೆದು ಬೆಂಕಿ ಹಚ್ಚಿ ಪುಡಿ ಮಾಡಲಾಗಿದೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಅವಾಮಿ ಲೀಗ್ ಪಕ್ಷ ಕಚೇರಿಯನ್ನು ಧ್ವಂಸ ಮಾಡಲಾಗಿದೆ. 1961ರಲ್ಲಿ ಧನಮಂಡಿ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದ ಮುಂಚೂಣಿ ಸಾಂಸ್ಕೃತಿಕ ಸಂಘಟನೆ ಛಾಯಾನಾಥ್ ಇದರ 7 ಅಂತಸ್ತಿನ ಕಚೇರಿ ಕಟ್ಟಡವನ್ನ ಪ್ರತಿ ಕೊಠಡಿಯನ್ನೂ ಬಿಡದೆ ಸುಟ್ಟು ಹಾಕಲಾಗಿದೆ. ಅಲ್ಲಿನ ಪ್ರತಿ ಮಹಡಿಯಲ್ಲೂ ನೂರಾರು ಸಂಗೀತ ಪರಿಕರಗಳು, ಬಾಂಗ್ಲಾದ ಶ್ರೀಮಂತ ಸಂಸ್ಕೃತಿ, ಕಲೆ, ಸಾಹಿತ್ಯವನ್ನ ಬಿಂಬಿಸುವ ಪುಸ್ತಕಗಳನ್ನು ಸುಟ್ಟು ಹಾಕಲಾಗಿದೆ. ಮೈಮನ್ ಸಿಂಗ್ ಎಂಬಲ್ಲಿ ಗಾರ್ಮೆಂಟ್ ಕೆಲಸ ಮಾಡುತ್ತಿದ್ದ 25 ವರ್ಷದ ದೀಪುಚಂದ್ರ ದಾಸ್ ಎಂಬ ಯುವಕನನ್ನ ಮರಕ್ಕೆ ನೇಣು ಹಾಕಿಸಿ ಕೊಲೆಗೈದು ಉದ್ರಿಕ್ತರು ಬಳಿಕ ಶವವನ್ನ ನಡು ರಸ್ತೆಯಲ್ಲಿ ಎಳೆದೊಯ್ದು ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿದ್ದಾರೆ. ಇದರ ವಿಡಿಯೋ ವೈರಲ್ ಆಗಿದ್ದು ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಅಮೆರಿಕ, ಯುಕೆಗಳು ತಮ್ಮ ಪ್ರಜೆಗಳನ್ನ ಬಾಂಗ್ಲಾಕ್ಕೆ ತೆರಳದಂತೆ ಸೂಚನೆ ನೀಡಿದೆ. ಭಾರತದಲ್ಲಿಯೂ ಬಾಂಗ್ಲಾ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯ ಕೇಳಿಬಂದಿದೆ. ನವದೆಹಲಿ ಸೇರಿದಂತೆ ಚಿತ್ತಗೋಂಗ್, ಸಿಲಿಗುರಿಗಳಲ್ಲಿ ಬಾಂಗ್ಲಾಕ್ಕೆ ಜನ ತೆರಳದಂತೆ ವೀಸಾ ಸೇವೆಗಳನ್ನ ರದ್ದುಪಡಿಸಲಾಗಿದೆ. ಒಟ್ನಲ್ಲಿ ಬಾಂಗ್ಲಾ ಮತ್ತೆ ಹಿಂಸೆ ಜೊತೆಗೆ ದಂಗೆಯಿಂದ ನಲುಗಿ ಹೋಗ್ತಾ ಇದೆ. ನಾಟ್ ಓನ್ಲಿ ಬಾಂಗ್ಲಾ, ಅಲ್ಲಿರುವಂತಹ ಹಿಂದೂಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾವಾಗ ಏನಾಗುತ್ತೆ, ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲವೂ ಕೂಡ 1990 ಈ ಒಂದು ಇಸವಿಯನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಕಳೆದ ವರ್ಷ ಜುಲೈನಲ್ಲಿ ಅಲ್ಲಿ ಆಗಿರುವಂತಹ ಹಿಂಸಾತ್ಮಕ ಕೃತ್ಯಗಳು, ಅಲ್ಲಿ ಎದ್ದಿರುವಂತಹ ದಂಗೆಗಳು ಮತ್ತೆ ಇದೇ ದೃಶ್ಯವನ್ನ, ಇದೇ ಕೃತ್ಯವನ್ನ ನೆನಪಿಸಿಕೊಳ್ಳುವಂತೆ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಒಬ್ಬ ಯುವಕನ ಹತ್ಯೆ ಆಗಿದೆ. ಅಂತಿಂತ ಹತ್ಯೆ ಅಲ್ಲ, ನಡು ರಸ್ತೆಯಲ್ಲೇ ಎಲ್ಲರ ಮುಂದುಗಡೆ, ಆದ್ರೂ ಕೂಡ ಪೊಲೀಸಿನವರ ರಕ್ಷಣೆಯಲ್ಲಿದ್ದಂತಹ ಯುವಕನನ್ನ ಪೊಲೀಸರ ಜೊತೆಯಲ್ಲಿ ನಂಗೆ ಆತನನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದಂತಹ ಆ ಭಾಗದ ಜನರು ಅದನ್ನ ಕೇಳಿಕೊಂಡು ಪೊಲೀಸಿನವರ ರಕ್ಷಣೆ ಕೊಡಬೇಕಾಗಿರುವಂತವರೇ ಹಸ್ತಾಂತರ ಮಾಡಿದಂತಹ ಸಂದರ್ಭ. ತದನಂತರ ಆತನನ್ನ ಎಳೆದಾಡಿಕೊಂಡು, ರಸ್ತೆಯಲ್ಲಿ ಎಳೆದಾಡಿಕೊಂಡು ಆತನನ್ನ ಅಂಗಿಯನ್ನ ಬಿಚ್ಚಿ ನಗ್ನಗೊಳಿಸಿ ಆತನನ್ನ ಮರಕ್ಕೆ ಕಟ್ಟಿ ಹಾಕಿ ಆತನನ್ನ ಸುಟ್ಟು ಹಾಕಲಾಗಿತ್ತು. ನಿಜವಾಗ್ಲೂ ಈ ದೃಶ್ಯಗಳನ್ನು ನೋಡಿದಾಗ ಈ ನೀಚರು, ಇಂತಹ ರಾಕ್ಷಸರು ಈ ಭೂಮಿ ಮೇಲೆ ಬದುಕಲಿಕ್ಕೆ ಅಂತವರಿಗೆ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇಷ್ಟು ರಾಕ್ಷಸತನ ಅನ್ನುವಂತಹ ಪದ ಬಳಕೆ ನಾವುಗಳು ಮಾಡ್ತೀವಿ ಅಂತ ಬಂದಾಗ ಆ ರಾಕ್ಷಸತನ ಎಲ್ಲಿಂದ ಸೃಷ್ಟಿ ಆಗ್ತಾ ಇದೆ ಅವರುಗಳಿಗೆ? ಆ ರಕ್ಕಸತನ ಮನಸ್ಥಿತಿ ಎಲ್ಲಿಗೆ ಬರುತ್ತೆ ಅವರುಗಳಿಗೆ? ಹೇಗ್ ಬರುತ್ತೆ ಅಂತವರಿಗೆ ಆ ರಕ್ಕಸತನ ಮನಸ್ಥಿತಿ ಅನ್ನುವಂಥದ್ದೇ ಪ್ರಶ್ನೆ ಅಲ್ವಾ? ಪ್ರತಿಯೊಬ್ಬರಲ್ಲೂ ಕೂಡ ಅಂತ ಮನಸ್ಥಿತಿಗಳು ಬರಲ್ಲ. ಯಾಕೆ ಬರುತ್ತೆ ಅಂತಹ ಮನಸ್ಥಿತಿ? ಯಾಕೆ ಬರುತ್ತೆ ಅಂತ ಮತಾಂಧತೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಲ್ಲಾ ವಿಷಯದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇದರ ಮುಖಂಡರಾಗಿರುವಂತಹ ಪ್ರದೀಪ್ ಸರಿಪಳ್ಳ ಅವರಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತ ಪ್ರದೀಪ್ ಸರಿಪಳ್ಳ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಲೀಗ್ ಇದರ ಮುಖಂಡರಾಗಿರುವಂತಹ ಸಿದ್ದಿಕ್ ತಲಪಾಡಿ ಅವರಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತ ಸಿದ್ದಿಕ್ ತಲಪಾಡಿ ಅವರು. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ದೃಶ್ಯಾವಳಿಗಳನ್ನ ತಾವುಗಳು ಕೂಡ ನೋಡಿದಾಗ ರಕ್ತ ಕುದಿಯುತ್ತೆ. ಈ ದೀಪು ಚಂದ್ರದಾಸ್ ನಮ್ಮ ಗೊತ್ತಿರುವವರಲ್ಲ, ನಮ್ಮ ಕುಟುಂಬದವರಲ್ಲ, ಯಾರೂ ಅಲ್ಲ. ಬಟ್ ಸ್ಟಿಲ್ ಆ ಒಂದು ಯುವಕನ ಹತ್ಯೆಯನ್ನ ನೋಡಿದಾಗ ರಕ್ತ ಕುದಿಯುತ್ತೆ. ಯಾಕಂದ್ರೆ ಅಂತಹ ಪೈಶಾಚಿಕವಾಗಿರುವಂತಹ ಕೃತ್ಯ ಇದೆಲ್ಲಿ ಶುರುವಾಯಿತು ಅಂತ ನಿಮ್ಗಳಿಗೆ ಗೊತ್ತಿದೆ. ಯುವ ವಿದ್ಯಾರ್ಥಿ ಸಂಘದ ನಾಯಕನ ಹತ್ಯೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಆಗಿರುವಂತಹ ಹಿಂಸಾತ್ಮಕವಾಗಿರುವಂತಹ ಕೃತ್ಯಗಳಿಂದ ಶುರುವಾಗಿರುವಂತದ್ದು. ಅಲ್ಲೂ ಕೂಡ ಹತ್ಯೆ ಆಗಿದೆ, ಇಲ್ಲೂ ಕೂಡ ಹತ್ಯೆ ಆಗಿದೆ. ಆದ್ರೆ ಹತ್ಯೆಯ ವಿಧಾನಗಳನ್ನ ನಾವು ನೋಡಿದಾಗ ರಕ್ಕಸರು ಯಾರು, ಯಾವ ರೀತಿಯ ರಕ್ಕಸರು, ಆ ಪೈಶಾಚಿಕ ಕೃತ್ಯ ಮಾಡುವಂತ ಮನಸ್ಥಿತಿ ಹೇಗೆ ಹುಟ್ಟಿಕೊಳ್ತು ಅನ್ನೋ ಪ್ರಶ್ನೆಗಳು ಬರುತ್ತೆ. ಇವರ ಜೊತೆಗೆ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ವಿಶ್ವ ಹಿಂದೂ ಪರಿಷತ್ ಪ್ರದೀಪ್ ಸರಿಪಳ್ಳ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ರಕ್ಕಸರು ಅಂತ ಹೇಳಿದ್ರಿ, ಬಹುಸಂಖ್ಯಾತರಾದಾಗ ಅಲ್ಪಸಂಖ್ಯಾತರನ್ನ ರಕ್ಕಸ ರೀತಿಯಲ್ಲಿ ನೋಡುವಂಥದ್ದೇ. ಮೊದಲಲ್ಲಿ ಹೇಳಬೇಕಾದ್ರೆ ಏನು ಅದು ಅವನು ಮೊಹಮ್ಮದ್ ಯೂನಸ್, ಅವನಿಗೆ ಅಲ್ಪಸಂಖ್ಯಾತರನ್ನ ಆ ದೇಶದ ರಕ್ಷಣೆ ನೀಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದರೆ ಏನು ಆ ಶರೀಫ್ ಉಸ್ಮಾನ್ ಆದಿ ಉಗ್ರ ಭಾರತವನ್ನ ಕಬಳಿಕೆ ಮಾಡ್ತೇನೆ ಅಂತ ಹೇಳಿದ ಉಗ್ರನಿಗೆ ಅವನ ಅಂತ್ಯಕ್ರಿಯೆಯನ್ನ ರಾಜಕೀಯ ಗೌರವಗಳೊಂದಿಗೆ ಮಾಡ್ತಾನೆ ಅಂತ ಆದ್ರೆ ಅವನಿಗೆ ಅಂತಾರಾಷ್ಟ್ರೀಯ ಮನ್ನಣೆಯ ಅಥವಾ ಅದರ ಹಕ್ಕಿಲ್ಲ ಅವನಿಗೆ.
ನೈತಿಕತೆ ಇಲ್ಲ. ಅವನಿಗೆ ಕೊಟ್ಟಿರತಕ್ಕಂತಹ ಏನು ನೊಬೆಲ್ ಪುರಸ್ಕಾರವನ್ನ ವಾಪಸ್ ಪಡಿಬೇಕು ಅಂತ ಹೇಳ್ತಾನೆ. ಅಂತಹ ನಾಲಾಯಕ್ ಅವನಿನ ಸ್ವಾನಕ್ಕೆ ಹೋಲಿಕೆ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಅವನು ಬಂದ ಮೇಲೆ ಎಷ್ಟು ಗಲಭೆಗಳಾಯಿತು. ಅಂಥ ಅವನಿಗೆ ನೊಬೆಲ್ ಪುರಸ್ಕಾರ ಸಿಕ್ಕಿದೆ ಅಂತ ಆದ್ರೆ ಅದನ್ನು ಮೊದಲು ಏನು ಅಂತಾರಾಷ್ಟ್ರೀಯ ಮನ್ನಣೆ ಸಿಗದಾಗೆ ಅದನ್ನು ವಾಪಸ್ ಪಡೆಯುವಂತ ಕೆಲಸಗಳು ನಡೆಯಬೇಕು. ಯಾವ ರೀತಿಯಲ್ಲಿ ಆ ರೀತಿ ಕ್ರೌರ್ಯಗಳನ್ನ ಮರೀತಾ ಇದ್ದಾರೆ. ಅವರು ಹಿಂದೂಗಳೇ ರೀ. ಈ ದೇಶದ 1947ರಲ್ಲಿ ಯಾವುದೋ ಕಾರಣಕ್ಕೆ ರಾಜಕೀಯ ಕುತಂತ್ರಕ್ಕೊಳಗಾಗಿ ದೇಶ ವಿಭಜನೆ ಆಗುತ್ತೆ. ಅದೇ ಮಂಗಳೂರು ನಾಳೆ ಬೆಳಿಗ್ಗೆ ಅದು ಏನಾದ್ರೂ ಒಂದು ಕಾಸರಗೋಡೆ ಸೇರ್ಕೊಂಡು ಮುಸ್ಲಿಂ ದೇಶ ಆಗ್ಬಿಟ್ರೆ ನಮ್ದು ತಪ್ಪಿದೆಯಾ? ಆ ಹಿಂದೂಗಳ ತಪ್ಪಿದೆಯಾ? 47ರಲ್ಲಿ ಬಾಂಗ್ಲಾದೇಶದಲ್ಲಿ ಸುಮಾರು 30% ಹಿಂದೂಗಳು ಇರ್ತಾರೆ. 71ಕ್ಕೆ ಇಡೀ ಭಾರತವೇ ಪಾಕಿಸ್ತಾನದೊಂದಿಗೆ ಹೋರಾಟ ಮಾಡಿ ಬಾಂಗ್ಲಾದೇಶವನ್ನ ಏನು ಮುಕ್ತಿ ಕೊಡ್ತು, ಸ್ವಾತಂತ್ರ್ಯ ಕೊಡ್ತು. ಅವಾಗ 22% ಹಿಂದೂಗಳಿದ್ರು. ನೋಡಿ, ಒಂದು ಜನಾಂಗ ವೃದ್ಧಿ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಇವಾಗ ಲೆಕ್ಕಾಚಾರ ಪ್ರಕಾರವಾಗಿ 7% ಹಿಂದೂಗಳಿದ್ದಾರೆ ಅಂತ. ಏನಾಯ್ತು? ಎಲ್ಲೆಲ್ಲಿ ಅಲ್ಪಸಂಖ್ಯಾತರ ಹಿಂದೂಗಳಿರ್ತಾರೋ ಅವರು ಈ ತರ ಕ್ರೌರ್ಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಇಡೀ ವಿಶ್ವದಲ್ಲೇ ನೋಡ್ಲಿಕ್ಕೆ ಹೋದ್ರು ಕೂಡ ಎಲ್ಲೆಲ್ಲಿ ಇಸ್ಲಾಂ ಆ ಬಹುಸಂಖ್ಯಾತವಾಗಿದೆಯೋ ಅಲ್ಲೆಲ್ಲ ಅಲ್ಪಸಂಖ್ಯಾತರಿಗೆ ಉಸಿರಾಡ್ಲಿಕ್ಕೆ ಕಷ್ಟ, ಖಂಡಿತ ಕಷ್ಟ. ಆದ್ರೆ ಭಾರತ ಮಾತ್ರ ಅಲ್ಪಸಂಖ್ಯಾತರು ಮಾತ್ರ ಇಲ್ಲಿ ಬಹುಸಂಖ್ಯಾತರನ್ನ ಆಳ್ವಿಕೆ ಮಾಡೋ ರೀತಿಯಲ್ಲಿ ಆಗಿದೆ. ಆ ಕ್ರೌರ್ಯವನ್ನ ನೋಡಿದಾಗ ಕಣ್ಣಲ್ಲಿ ನೀರು ಬರೋದಲ್ಲ, ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಒಂದು ಹುಡುಗನನ್ನ ಹೇಳ್ತಾ ಇದ್ದಾನೆ, ಅವನು ಜಾತ್ಯತೀತವಾಗಿ ಹೇಳ್ತಾ ಇದ್ದಾನೆ. ನಾನು ಆ ಕೊನೆಯ ವಿಡಿಯೋವನ್ನ ನೋಡಿದೆ. ನಾನು ಎಲ್ಲಾ ದೇವರು ಒಂದೇ ಅಂತ ಹೇಳಿದೆ, ಎಲ್ಲ ಒಂದೇ, ಹೆಸರು ಬೇರೆ ಬೇರೆ ಅಂತ ಹೇಳಿದೆ. ಅವನು ಹೇಳಿ ಜಾತ್ಯತೀತ ನಿಲುವನ್ನು ಹೊಂದಿದ್ದಕ್ಕಂಥ ಯುವಕನನ್ನ ಅರಿಜೀವವಾಗಿ ಹೊಡಿತಾರೆ. ಜೀವಂತವಿರುವಾಗ ಅವನನ್ನ ನೇಣಿಗಾಕ್ತಾರೆ. ನೇಣಿಗಾಕಿ ಅಲ್ಲಿ ಅವನನ್ನ ಸುಡ್ತಾರೆ. ಅವನು ವಿಳವಿಳ ಒದ್ದಾಡ್ತಾ ಇದ್ದಾನೆ. ಅದನ್ನ 18-20 ವರ್ಷದ ಹುಡುಗರು ಕುಟ್ಕೊಂಡು ವಿಡಿಯೋ ಮಾಡ್ತಾರೆ. ಆ ಕ್ರೌರ್ಯ ಅವ್ರ ಮನಸ್ಸಲ್ಲಿ ತುಂಬಿದವ್ರು ಯಾರು? ಎಲ್ಲಿಂದ ಬಂತು? ಇನ್ನು ರಾಕ್ಷಸೀಯ ಕೃತ್ಯ ನಡೆಯಲಿಕ್ಕೆ ಕಾರಣ ಏನು? ಆಲೋಚನೆ ಮಾಡ್ಬೇಕಲ್ವ ನಾವು. ಖಂಡಿತವಾಗಿ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ರಾಜಕೀಯ ರಾಜಕೀಯ ಕುತಂತ್ರಕ್ಕೆ ಒಳಗಾಗಿ ಆ ದೇಶ ವಿಭಜನೆಯ ದುರಂತಕ್ಕೆ ಅವರು ಆ ರೀತಿ ಆಗ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದೆ. ಓಕೆ, ಎಸ್ ಸರ್. ಇದು ಪ್ರದೀಪ್ ಸರಿಪೋಳ್ ಅವರು ಫಸ್ಟ್ ರಿಯಾಕ್ಷನ್. ನಾನು ಬರ್ತೀನಿ. ಎಸ್ ಸರ್, ಸಿದ್ದಿಕ್ ತಲಪಾಡಿ ಅವರು ಮುಸ್ಲಿಂ ಲೀಗ್, ಎಸ್, ಈ ಕೃತ್ಯವನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಜೊತೆಗೆ ಖಂಡನೆ ಅಲ್ಲ, ಇದು ಹೇಳಿಕ್ಕಾಗಲ್ಲ. ಅಂದ್ರೆ ಇಂತಹ ರಕ್ಕಸರು ಆ ಒಬ್ಬ ಯುವಕನ ಹತ್ಯೆಯನ್ನ ಸಂಭ್ರಮಿಸ್ತಾರೆ. ಅಲ್ಲಿ ಸೇರಿದಂತಹ ಎಲ್ಲರೂ ಕೂಡ ನಾಚಿಗೆಟ್ಟಂತಹ ಪೊಲೀಸ್ ಅಂತ ಬಂದಾಗ ಆ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅಂತವ್ರಿಗೆ. ಆ ಪೊಲೀಸ್ ಅನ್ನೋ ಪದ ಬಳಕೆ ಇದೆಯಲ್ವಾ, ನಾಚಿಕೆ ಆಗ್ಬೇಕು ಅದಕ್ಕೆ. ಯಾಕಂದ್ರೆ ಅವರೇ ಹಸ್ತಾಂತರ ಮಾಡಿರುವಂಥದ್ದು. ಏನ್ ಹೇಳ್ತಾರೆ ಫಸ್ಟ್ ರಿಯಾಕ್ಷನ್? ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ಯಾವ ದೇಶದಲ್ಲಿ ಅಲ್ಪಸಂಖ್ಯಾತರಿದ್ದಾರೋ ಅವರು ತುಳಿತಕ್ಕೊಳಗಾಗೋದು ಈಗ ಸಾಮಾನ್ಯವಾಗಿದೆ. ನಾವು ಈ ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲದಂತಹ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಸರ್, ಎಲ್ಲ ದೇಶಗಳಲ್ಲಿ ಅಲ್ಪಸಂಖ್ಯಾತರು ತುಳಿತಕ್ಕೊಳಗಾಗ್ತಾರೆ ಅನ್ನುವಂತ ವಿಚಾರಗಳೇ ಇಲ್ಲ ಬಹುತೇಕ. ಎಲ್ಲ ದೇಶಗಳಲ್ಲಿ ಕೊಡಬಹುದು. ಭಾರತ ವಿಶೇಷ ಸವಲತ್ತುಗಳು, ಸ್ಥಾನಮಾನವನ್ನ ಎಲ್ಲವನ್ನ ನೀಡಲಾಗಿದೆ ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ. ಆದ್ರೂ ಭಾರತದಲ್ಲಿ ಉಸಿರಾಟ ಮಾಡ್ಲಿಕ್ಕೆ ಕಷ್ಟ ಅಲ್ಪಸಂಖ್ಯಾತರ. ನಿಮ್ಗೆ ಕಷ್ಟ ಇದೆಯಾ ಸರ್? ಭಾರತದಲ್ಲಿ ಕಷ್ಟ ಇದೆಯಾ? ನಾವು ಯಾವತ್ತು ಆ ಮಾತನ್ನ ಹೇಳುವುದಿಲ್ಲ. ಅಲ್ಲಲ್ಲ, ಎಲ್ಲಾ ದೇಶಗಳಲ್ಲಿ ಹೇಳಿದ್ರೆ ನಾವು ಈ ಮಣ್ಣಿಗಾಗಿ ಹೋರಾಟ ಮಾಡಿ ಬ್ರಿಟಿಷರನ್ನು ಓಡಿಸಿದವ ಆ ತಂಡದಲ್ಲಿ ಇದ್ದವರು ನಾವು. ಓಕೆ, ನಾವು ಯಾವತ್ತಿ ಮಣ್ಣಿಗೆ ಗೌರವ ಕೊಡದವನು ಭಾರತೀಯನಾಗುವುದಿಲ್ಲ, ಮುಸಲ್ಮಾನನು ಆಗುವುದಿಲ್ಲ. ಇವತ್ತು ಎಲ್ಲಾ ಮೂಲಗಳನ್ನು ನೋಡಿದಾಗ, ಮೊನ್ನೆ ಈ ಘಟನೆ ನಡೆದಾಗ ನಾವು ಒಂದು ವಿಚಾರವನ್ನು ಒಂದು ಕಣ್ಣಲ್ಲಿ ನೋಡಿ ಇನ್ನೊಂದು ಕಣ್ಣನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀವಿ. ದೀಪದಾಸ್ ಏನು ಇದ್ದ ಯುವಕ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವವನು, ಅಲ್ಲಿ ಏನಾಗಿ ಅಂತ ಹೇಳಿದ್ರೆ ಸುಳ್ಳುಗಳನ್ನ ಹರಡಿ ಹತ್ಯೆ ಮಾಡಿದ್ದಾರೆ. ಅದು ಖಂಡನೀಯವೇ. ಅವನೊಬ್ಬ ಮುಸಲ್ಮಾನಕ್ಕೆ ಸಾಧ್ಯನೂ ಇಲ್ಲ. ಸುಳ್ಳು ಹರಡಿ ಏನೋ ಮಾತಿಗೆ ಮಾತು ನಾವು ಮಾತಾಡುವಾಗ ಚರ್ಚೆ ಆಗುತ್ತೆ, ಸಾಮಾನ್ಯವಾಗಿ ಚರ್ಚೆ ಆಗುತ್ತೆ. ಅಂತ ಸಣ್ಣ ವಿಷಯಗಳನ್ನ ಸುಮ್ಮನೆ ಸುಳ್ಳು ಹರಡಿ ಅದನ್ನು ದೊಡ್ಡದು ಮಾಡಿ ಅಲ್ಲಿ ಜಮಾವಣೆಗೊಳ್ಳುವಂತ ವ್ಯವಸ್ಥಿತವಾಗಿ ಒಂದಂತ ಕೃತ್ಯದಲ್ಲಿ ಖಂಡಿಸಬೇಕಾದ್ದು. ಅದೇ ದಿವಸ ಒಂದು ನಿಮಿಷ, ಅದೇ ದಿವಸ
ರಾಮನಾರಾಯಣ್ ಅಂತ ವ್ಯಕ್ತಿಯನ್ನು ಕೇರಳ ಪಾಲಕ್ಕಾಡ್ನಲ್ಲಿ ಬುದ್ಧಿವಂತರ ರಾಜ್ಯ, ದೇವರ ನಾಡು ಅಂತ ಕರೆಯುವ ಅದೇ ಕೃತ್ಯ ಒಬ್ಬ ರಾಮನಾರಾಯಣ್ ಅಂತ ವ್ಯಕ್ತಿಯನ್ನು ಹೊಡೆದು ಸಾಯಿಸ್ತಾರೆ. ಅದು ಕೂಡ ಖಂಡನೀಯ ಅಲ್ವಾ? ಕರೆಕ್ಟ್. ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನಮ್ಮ ವಿರೋಧ ಇರಬೇಕು ಹೊರತು ಬಾಂಗ್ಲಾದೇಶದಲ್ಲಿ ಆದದ್ದು ತಪ್ಪು, ಕೇರಳದಲ್ಲಿ ಆದದ್ದು ತಪ್ಪು, ನಾವು ಅದನ್ನ ಒಂದೇ ದೃಷ್ಟಿಯಲ್ಲಿ ನೋಡ್ಬೇಕಾಗುತ್ತೆ. ಅದು ಕೂಡ ಅಷ್ಟೇ ಕ್ರೂರತೆ ಕೂಡಿದಂತ ಕೊಲೆ. ಅವನು ಆ ಪಾಪ ರಾಮನಾರಾಯಣ ವ್ಯಕ್ತಿ ಹೆಂಡತಿ ಸತ್ತು 2 ಮಕ್ಕಳನ್ನ ಸಾಕ್ಲಿಗೋಸ್ಕರ ಅವನು ನಿರ್ಜೀವ ವ್ಯಕ್ತಿ ಅಂತ ಹೇಳ್ಬೇಕಂದ್ರೆ ತಲೆಯಲ್ಲಿ ಏನು ಇಲ್ಲ, ಅಷ್ಟು ಆಘಾತಗೊಳಗಾದಂತ ವ್ಯಕ್ತಿ ಅಲ್ಲಿ ದಾರಿ ತಪ್ಪಿ ಮಲಯಾಳಂ ಅವ್ರ ಭಾಷೆ ಬರೋದಿಲ್ಲ, ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ಹೊಡೆದು ಸಾಯಿಸ್ತಾರೆ. ಅದು ತಪ್ಪಲ್ವಾ? ಕರೆಕ್ಟ್. ಅದೇ ತರ ಹಲವಾರು ಕೃತ್ಯಗಳನ್ನು ನಾವು ನಮ್ಮ ದೇಶದಲ್ಲಿ ಕೂಡ ನೋಡ್ತಿದ್ವಿ. ಅದು ಅಷ್ಟೇ ಖಂಡನೀಯ. ಬಾಂಗ್ಲಾದೇಶಕ್ಕೆ ಏನು ಈಗ ಅಲ್ಲಿ ವ್ಯವಸ್ಥಿತವಾಗಿ ಒಂದು ಸರ್ಕಾರ ಇಲ್ಲ, ಒಂದು ಆಡಳಿತ ವ್ಯವಸ್ಥೆ ಇಲ್ಲ, ಟೋಟಲಿ ಎಲ್ಲರದ್ದು ಇದು ಅಲ್ಲಿ ನಿಜವಾಗಿ ನಡೆದಿದೆ ಅಂತ ಹೇಳಿದ್ರೆ ಪೊಲೀಸರಲ್ಲಿ ನಿಷ್ಕ್ರಿಯರಾಗಿದ್ದು, ಪೊಲೀಸರಲ್ಲಿ ಏನು ಮಾಡ್ಲಿಕ್ಕೆ ಅಷ್ಟು ಜನ ಸೇರ್ಕೊಂಡಿದ್ರು. ಅಲ್ಲಿ ಏನಾಗಿದೆ ಅಂತಂದ್ರೆ ಪಾಪ ಆ ವ್ಯಕ್ತಿ ಏನೋ ಮಾತಿಗೆ ಮಾತಾಡುವಾಗ ಏನೋ ತಮಾಷೆಗೆ ಆಡಿರ್ಬೋದು, ಅದನ್ನ ಸುಳ್ಳಾಗಿ ಹರಡಿ ಆ ವ್ಯಕ್ತಿಯನ್ನು ಕೊಲೆ ಮಾಡಿ. ಇದು ಖಂಡನೀಯವೇ, ಇದು ಖಂಡನೀಯವೇ. ಸರ್ಕಾರ, ನಮ್ಮ ದೇಶದ ಸರ್ಕಾರ, ನರೇಂದ್ರ ಮೋದಿ ಅವರು ಇದನ್ನ ಪ್ರಶ್ನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಆ ಬಾಂಗ್ಲಾದೇಶದವರು ನಮ್ಮ ಮೇಲೆ ಎಷ್ಟು ಋಣ ಇದೆ ಅಂತ ಹೇಳಿದ್ರೆ, ಇವತ್ತು ಬಾಂಗ್ಲಾದೇಶ ಅಂತ ಒಂದು ದೇಶ ಇದ್ರೆ ಅದೇ ಕಾರಣ ನಮ್ಮ ದೇಶ. ಹೌದಲ್ವಾ? ಗೊತ್ತಾಯ್ತಲ್ಲ? ಅದನ್ನ ಅವರು ಮರಿಬಾರ್ದು. ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಅಲ್ಲಿ ಸರ್ಕಾರ ಮಾಡಲೇಬೇಕು. ಮಾಡದಿದ್ರೆ ಅವ್ರು ನಾಲಾಯಕ್ ಸರ್ಕಾರ ಅಂತಾನೆ ಹೇಳಬೇಕು, ಸರ್ಕಾರ ಅಲ್ಲ ಅವರು. ಯಾಕೆಂತ ಹೇಳಿದ್ರೆ ಅಲ್ಲಿ ಇರುವ ಹಿಂದೂಗಳು ಅವರು ಮನುಷ್ಯರೇ, ಅವರಿಗೂ 100% ಅಲ್ಲಿ ಆ ಯೂನಿಸ್ಗೆ ಈಗ ಆಡಳಿತ ಮಾಡಿ ಯೂನಿಸ್ಗೆ ಎಷ್ಟು ಹಕ್ಕಿದೆಯೋ ಆ ಇವತ್ತು ಮೊನ್ನೆ ಸತ್ತ ಆ ದೀಪ್ ದಾಸ್ಗೂ ಅಷ್ಟೇ ಹಕ್ಕಿದೆ. ವ್ಯತ್ಯಾಸ ಇರಬಹುದು, ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಜೀವಕ್ಕೆ ಬೆಲೆ ಒಂದೇ ಅಲ್ವಾ? ಅದರಲ್ಲಿ ನಾವು ಇಂಥ ಕೃತ್ಯಗಳು ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ನಾವು ಉಗ್ರವಾಗಿ ಅದನ್ನು ವಿರೋಧಿಸಿ ಅಂತವರಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ಹೋರಾಟ ಮಾಡಲೇಬೇಕು. ಎಸ್ ಸರ್, ಬರ್ತೇನೆ. ಜೊತೆಗೆ ಈ ಒಂದು ವಿಚಾರವನ್ನ ತಾವೆಲ್ಲರೂ ಕೂಡ ನೋಡಿದಿರಿ, ಬಹಳಷ್ಟು ಆಕ್ರೋಶ ಪ್ರತಿಯೊಬ್ಬರಲ್ಲೂ ಕೂಡ ರಕ್ತ ಕುದಿಯಿತು ನೋಡೋಟ ಒಂದು ವಿಚಾರದಲ್ಲಿ. ತಮ್ಮ ಅಭಿಪ್ರಾಯ, ತಮ್ಮ ಕರೆಗಳು ಕೂಡ ಮುಕ್ತವಾಗುವಂತ ಅವಕಾಶ ಇದೆ. ಇನ್ನು ಮುಂದಕ್ಕೆ ಕರೆಗಳನ್ನ ನಾನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ಸರ್, ನಾನು ಏನೇ ಇರಲಿ ಇಂತಹ ಮನಸ್ಥಿತಿಗಳು ಹೇಗೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಒಬ್ರಿಗಲ್ಲ ಸರ್, ಅಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕ್ರೂರ ಮನಸ್ಥಿತಿಗಳು ಬರುತ್ತೆ. ಒಬ್ರು ಪೊಲೀಸವರ ಕೈಯಿಂದ, ಅಷ್ಟು ಜನ ಪೊಲೀಸವರ ಕೈಯಿಂದ ನಮ್ ಕೊಡಿ ಆತನನ್ನ, ನಮ್ಗೆ ಹ್ಯಾಂಡ್ ಓವರ್ ಮಾಡಿ, ನಾವು ನೋಡ್ಕೊಳ್ತೀವಿ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಬಂದಾಗ, ಅಂತಹ ಕ್ರೂರ ಮನಸ್ಥಿತಿ ಬರುತ್ತೆ ಅಂತ ಪೊಲೀಸರು ಕೊಡ್ತಾರೆ ಆತನನ್ನ. ತದನಂತರ ಆಗಿರುವಂತಹ ಆತನ ಪರಿಸ್ಥಿತಿ ಯಾವ ರೀತಿ ಇತ್ತು, ಎಲ್ಲರ ನಡುವೆ ಆತನನ್ನ ಎಳೆದಾಡಿಕೊಂಡು, ರಸ್ತೆಯಲ್ಲಿ ಎಳೆದಾಡಿಕೊಂಡು ನಗ್ನವನ್ನಾಗಿ ಮಾಡಿ ಆತನನ್ನ ಕೋಲಿನಲ್ಲಿ, ಕಲ್ಲಿನಲ್ಲಿ ಹೊಡೆದು ಸಾಯಿಸ್ತಾರೆ, ತದನಂತರ ಬೆಂಕಿ ಹಚ್ತಾರೆ. ಈ ಕ್ರೂರತೆ ಏನ್ ಕತೆ, ಏನ್ ವಿಚಾರ? ಯಾಕಂದ್ರೆ ಗ್ರೇಟರ್ ಬಾಂಗ್ಲಾ ಅನ್ನುವಂಥದ್ದು ಅವರ ಕಾನ್ಸೆಪ್ಟ್. ಯಾಕಂದ್ರೆ ಆ ನಾಯಕ ಹಾಕಿರುವಂಥದ್ದು ಗ್ರೇಟರ್ ಬಾಂಗ್ಲಾ. ಆಫ್ಟರ್ ದಟ್ ಆಗಿರುವಂತಹ ಈ ಎಫೆಕ್ಟ್ಸ್ ಗಳು, ಎಸ್, ಅದು ಬಂಗಾಳಿಗಳಿಂದ ಸಾಧ್ಯನೇ ಇಲ್ಲ. ಬಂಗಾಳಿಗಳನ್ನ ನಾವು ತುಂಬಾ ವರ್ಷದಿಂದ, ಬಾಂಗ್ಲಾದೇಶ ಅಂತ ಬಂದಾಗ ಅಲ್ಲಿ ಬಂಗಾಳಿಗಳು, ಅಲ್ಲಿ ಮೂಲ ಅಂತ ಬಂದಾಗ ಅಲ್ಲಿ ಬಂಗಾಳಿಗಳು, ನಿಜವಾದ ಬಂಗಾಳಿಗಳು ಬಾಂಗ್ಲಾದೇಶಿಗರು, ಇಲ್ಲಿ ಬಂಗಾಳದವರಲ್ಲ. ಹೌದು, ಬಂಗಾಳಿ. ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಈ ವಿದೇಶಕ್ಕೆ ಹೋದವರ ಹತ್ರ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಒಂದೇ ಹೇಳ್ತಾರೆ, ಆ ಬಂಗಾಳಿಗಳ ಬಗ್ಗೆ ಹೇಳ್ತಾರೆ. ಆ ಬಂಗಾಳಿಗಳು ಕೆಲವೊಂದು ನಮ್ಮ ಭಾರತ ದೇಶಕ್ಕೆ ಹೊಂದಿಕೊಂಡಂತ ಕೆಲವು ಪ್ರದೇಶಗಳಲ್ಲಿ ಅವರಿಗೆ ಭಾರತದ ಹಾಗೆ ಚಿಂತನೆ ಇದೆ. ಮಿಕ್ಕಿದ 60-70% ಜನರಿಗೆ ಅವ್ರು ಏನೋ ಅವರ ಮನೆಯಲ್ಲಿ ಅಲ್ಲಿ ತಿನ್ಲಿಕ್ಕೆ ಇದೆ ಇಲ್ವಾ ಅಂತೇನಿಲ್ಲ, ಅವರ ಚಿಂತೆ ಏನೋ ಅಮೆರಿಕ, ಲಂಡನ್ ಆ ಥರ ಚಿಂತೆ ಮಾಡ್ಕೊಂಡಿರುವಂಥವ್ರು ಹೊರತು ಅವರಿಗೆ ಆ ದೇಶವನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ರಾಜ್ಯಕ್ಕೆ ಕೂಡ ಅದೇ ತರ. ಇವಾಗ ಅವಾಮಿ ಲೀಗ್ ಅಂತ ಇದೆಯಲ್ಲ, ಶೇಖ್ ಹಸೀನಾ ಆಡಳಿತ ಮಾಡ್ತಾ ಇದ್ದ ಅವಾಮಿ ಲೀಗು, ಅವಾಮಿ ಲೀಗ್ ಅಲ್ಲಿ ಸತ್ತಿಲ್ಲ, ಅಲ್ಲಿ ಜೀವಂತವಾಗಿದೆ. ಸ್ವಲ್ಪ ದಿವಸ ಹೋದ್ರೆ ಅವರು ಇದೇ ತರ ಈ ಸರ್ಕಾರವನ್ನು ದಾಳಿ ಮಾಡಿಕೊಂಡು ಅವರ ಅಧಿಕಾರಕ್ಕೆ ಪುನಃ ಬರ್ತಾರೆ. ನೋಡಿ, ಬರೆದಿಟ್ಕೊಳ್ಳಿ. ಇದು ಬಾಂಗ್ಲಾದೇಶದ ಚರಿತ್ರೆ ನಾವು ನೋಡುವಾಗ ಈ ತರ ಹಲವಾರು ಕೃತ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಇರುವ ಅಲ್ಪಸಂಖ್ಯಾತರಾದ ಹಿಂದೂಗಳು, ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಆಗದಿದ್ರೆ ಅದಕ್ಕೆ ಭಾರತ ಮಧ್ಯಪ್ರವೇಶ ಮಾಡಲೇಬೇಕು. ಅಲ್ಲಿರುವ ಹಿಂದೂ ಸಹೋದರರು ನಮ್ಮವರೇ, ಯಾಕೆಂದ್ರೆ ಅದು ಭಾರತದ ಒಂದು ಭಾಗ ಆಗಿತ್ತು. ಏನೋ ರಾಜಕೀಯ ಷಡ್ಯಂತ್ರದಿಂದ ಬೇರೆ ಆಯ್ತು, ಆಗ್ಬಾರ್ದಿತ್ತು, ಆಯ್ತು. ಇವತ್ತು ಅಲ್ಲಿರುವ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಅವ್ರಿಗೆ ಆಗದಿದ್ರೆ ಅದು ಖಂಡನಾರ್ಹ.
ಆದ್ರೆ ನಾವು ನೋಡ್ಬೇಕಾದದ್ದಲ್ಲ, ನಾವು ನೋಡ್ಬೇಕಾದ ವಿಚಾರ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನಮ್ಮ ಧ್ವನಿ ಇರಬೇಕು. ಇತ್ತೀಚೆಗೆ ನಮ್ಮ ಇಲ್ಲಿ ಮಂಗಳೂರಲ್ಲೇ ನಮ್ಮ ಈ ಒಬ್ಬ ಮಾನಸಿಕ ಸ್ಥಿತಿಮಿತಿ ಸರಿ ಇಲ್ಲದವರನ್ನು ಹೊಡೆದು ಕೊಂದ್ರು. ಓಕೆ ಸರ್, ಸರಿ ಬರೋಣ. ಯಾಕೆಂತ ಹೇಳಿದ್ರೆ ನೋಡಿ, ಆ ಕೊಲ್ಲುವವರಿಗೆ ಆ ಮನಸ್ಸು ಹೆಂಗೆ ಬರುತ್ತೆ ಅಂತ ನಮ್ಗೊಬ್ಬರಿಗೆ ಜೋರಾಗಿ ಮಾತಾಡಿದ್ರೆ ಸರ್ ಏನ್ ಗೊತ್ತಾ, ಈ ಅವರ ಹತ್ರ ಕ್ಷಮೆ ಕೇಳಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ. ಇವ್ರು ಹೇಳೋದು ಸಾವಿರಾರು ಲಕ್ಷಾಂತರ ಹೌದು, ಎಲ್ಲ ಹಿಂದೂಗಳ ಹತ್ಯೆ ಅಲ್ಲೆಲ್ಲಾಗುತ್ತೆ. ಆದ್ರೆ ಒಂದನ್ನ ನೋಟ್ ಮಾಡ್ತಾ ಇದ್ದಾರೆ. ನೋಡಿ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಇಸ್ಲಾಂ ಬಹುಸಂಖ್ಯಾತವಾಗಿ ಬೆಳೆಯುತ್ತೋ ಅಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲೂ ಕೂಡ ಬದುಕಲಿಕ್ಕೆ ಕಷ್ಟನೇ. ಇಸ್ಲಾಂ ಮಾತ್ರ, ಅದೇ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ರಾಷ್ಟ್ರಗಳಿವೆ, ಬೇರೆ ಬೌದ್ಧ ಇದೆ, ಅದೆಲ್ಲೂ ಕೂಡ ಯಾಕೆ ಹಿಂದೂಗಳಲ್ಲಿ ಆರಾಮವಾಗಿ ಬದುಕ್ತಾ ಇದ್ದಾರೆ? ಹಿಂದೂಗಳು ಜಾಸ್ತಿ, ನಾನು ಹೇಳೋದು ಹಿಂದೂಗಳಿದ್ದಲ್ಲಿ ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಬೇರೆ ಎಲ್ಲ ಮತದವರು ಆರಾಮಾಗಿ ಬದುಕ್ತಾ ಇಲ್ವಾ? ಅವರು ಹಿಂದೂಗಳನ್ನು ಪ್ರಶ್ನೆ ಮಾಡುವಾಗಿದೆ. ಅವರು ನೋಡಿ, ಎಲ್ಲಿ ಈ ಭಾಗದಲ್ಲಿ ಕೂಡ ಎಲ್ಲೆಲ್ಲಿ ಮುಸಲ್ಮಾನ ಬಹುಸಂಖ್ಯಾತವಾಗಿದೆಯೋ, ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ಅಲ್ಲಿ ಕೂಡ ಅದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಯಾಕಾಗುತ್ತೆ? ಒಂದ್ ನಿಮಿಷ, ಬೇರೆ ಕಡೆ ಬೇಡ, ಇಲ್ಲೇ ಕೂಡ ಇರ್ಲಿ, ಜೋಕಟ್ಟೆ ಆಗಿರ್ಲಿ, ಬೆಂಗ್ರೆ ಆಗಿರ್ಲಿ, ಅಲ್ಲಿ ಯಾಕೆ ರಾತ್ರಿ ಓಡಾಡ್ಲಿಕ್ಕೆ ನಮಗೆ ಬಿಡಿ, ಪೊಲೀಸರಿಗೆ ಕಷ್ಟ ಯಾಕಾಗುತ್ತೆ? ಆ ಮಾನಸಿಕತೆ ನಿಮ್ಗೆ ಎಲ್ಲಿಂದ ಬರುತ್ತೆ? ಆ ಮಾನಸಿಕತೆಯನ್ನು ಯಾಕೆ ಪ್ರಶ್ನೆ ಮಾಡಲ್ಲ? ಆ ಮಾನಸಿಕತೆಯನ್ನು ಯಾಕೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ? ಆ ಯುವಕನನ್ನ ಆ ಬರ್ಬರವಾಗಿ ಬರ್ನ್ ಮಾಡ್ತಾ ಇದಾರಲ್ಲ, ಆವಾಗ ವಿಡಿಯೋ ಮಾಡ್ತಾ ಇದ್ರಲ್ಲ, ಆ ಮಾನಸಿಕತೆ ಅವ್ರಿಗೆ ಎಲ್ಲಿಂದ ಬರುತ್ತೆ? ಅದನ್ನ ಯಾಕೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಮಾನಸಿಕತೆ ಬರೀ ಅದು ಆ ವಿಷಯದಲ್ಲ. ಮೊನ್ನೆ ಒಬ್ಬ ಹೆಣ್ಣು ಮಗಳು ಸ್ವಂತ ತಾಯಿಗೆ ಚಪ್ಪಲಿಯಲ್ಲಿ ಹೊಡಿತಾರೆ, ಅದನ್ನ ವಿಡಿಯೋ ಮಾಡಿ ಹರಿಯಬಿಡ್ತಾರೆ ನಮ್ಮ ಮಂಗಳೂರಲ್ಲಿ. ಈ ಶಿಕ್ಷಣ ಕೊಡ್ತಾ ಇಲ್ಲ ಸ್ವಾಮಿ. ಮದರಸದಲ್ಲಿ ಈ ಶಿಕ್ಷಣ ಕೊಟ್ಟವಳಿಗೆ ಆ ರೀತಿ ಆಗಿಲ್ಲ. ಯಾವ ದೇವಸ್ಥಾನದೊಳಗೆ ಅವಳಿಗೆ ಶಿಕ್ಷಣ ಕೊಡ್ಲಿಲ್ಲ. ಯಾವ ದೇವಸ್ಥಾನದಲ್ಲೂ ಕೂಡ ಅವರಿಗೆ ಕರೆದು ಚಾಯ್ಗೆ ಚಪ್ಪಲಿ ಹೊಡಿ ಅಂತ ಹೇಳಿಲ್ಲ. ಕಾಫಿರರನ್ನ ಕೊಲ್ಲಿ ಅಂತ ಹೇಳಿಲ್ಲ. ಕಾಫಿರರನ್ನ ಸುಟ್ಟು ಬಿಡಿ ಅಂತ ಹೇಳಿಲ್ಲ. ಪ್ರದೀಪ್ ಅವರೇ, ತಾವು ಹೇಳಿದ್ರು ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತಾ ಇದ್ದೀರಲ್ಲ. ಹಿಂದೂಗಳು ಇರುವುದು ಒಂದು ಬಾಂಗ್ಲಾದೇಶದಲ್ಲಿ, ಸ್ವಲ್ಪ ಪಾಕಿಸ್ತಾನದಲ್ಲಿ, ಮತ್ತೆ ಶ್ರೀಲಂಕಾದಲ್ಲಿ, ಸುಮಾರು 40 ದೇಶಗಳಲ್ಲಿ ಕೂಡ ಹಿಂದೂಗಳಿದ್ದಾರೆ. ಬೇರೆ ಎಲ್ಲೂ ಕೂಡ ನಾನು ಸುಮಾರು ದೇಶ ಸುತ್ತಿದ್ದೇನೆ. ಸೌದಿಯಲ್ಲಿ, ದುಬೈಯಲ್ಲಿ, ಮಸ್ಕತ್ತಲ್ಲಿ. ಮಸ್ಕತ್ತಲ್ಲಿ ದೇವಸ್ಥಾನ ಇದೆ. ಯಾವತ್ತೂ ಒಬ್ಬ ಅರಬಿ ಹುಡುಗ ಬಂದದಕ್ಕೆ ಕಲ್ಲೋಡಿ ಅವರಿಗೆ ಆ ರೀತಿ ಮಾನಸಿಕತೆ ಇಲ್ಲ. ದುಬೈಯಲ್ಲಿದೆ. ದುಬೈಲಿ ಸ್ವಂತ ಇವರು ಏನು ನಮ್ಮ BR ಶೆಟ್ಟಿ ಅವರೇ ಮುಂದೆ ನಿಂತ್ಕೊಂಡು ಶೂಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇವ್ರೆ ಅಲ್ಲಿ ನೀವು ಹೇಳಿದಕ್ಕೆ ಎಲ್ಲಿ ಬಹುಸಂಖ್ಯಾತರು ಮುಸಲ್ಮಾನ ಏನಂತ ಹೇಳಿದ್ರೆ ಭಾರತದ ಮನಸ್ಥಿತಿ ಅವರಿಗೂ ಕೂಡ ಬಹುಸಂಖ್ಯಾತರು ಮುಸಲ್ಮಾನರು ಇದ್ದಂತ ಸಂದರ್ಭಗಳಲ್ಲಿ ಆಗ್ತಾ ಇರುವಂತದ್ದು ಅವರ ಆರೋಪ ಅದಲ್ಲ ಸರ್. ಈಗ ಇಸ್ಲಾಮೀಕರಣ ಅನ್ನುವಂಥದ್ದು ಅಂದ್ರೆ ಸಾಫ್ಟ್ ಇಸ್ಲಾಮೀಕರಣ, ಹಾರ್ಡ್ ಇಸ್ಲಾಮೀಕರಣ ಅನ್ನುವಂಥದ್ದು ಇದೆ. ಇದೆಲ್ಲವೂ ಕೂಡ ಈಗ ಜರ್ಮನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇದೆಲ್ಲವೂ ಕೂಡ ನಲುಗ್ತಾ ಇರುವಂತದ್ದು ಬಿಕಾಸ್ ಆಫ್ ನ್ಯೂಜಿಲೆಂಡ್ ಆಗಿ, ಬಿಕಾಸ್ ಆಫ್ ಹಾರ್ಡ್ ಇಸ್ಲಾಮೀಕರಣ. ಯಾಕೆ ಅನ್ನುವಂಥದ್ದು ಇದು ಗ್ರೇಟರ್ ಬಾಂಗ್ಲಾ ಅನ್ನುವಂಥದ್ದು ಆಗಿರುವಂಥದ್ದು ಅದರಿಂದ. ಈಗ ನೋಡಿ, ಆ ಹೆಣ್ಮಗಳು ತಾಯಿಗೆ ಹೊಡೆದ್ಲು, ಅದು ವಿಡಿಯೋ ಮಾಡಿದಂತ ತಾವು ಹೇಳ್ತೀರಿ, ಅದಕ್ಕೆ ಕಂಪೇರ್ ಮಾಡಿ ಮಾನಸಿಕತೆ ಹೇಳಿದ್ದು ನೋಡಿ. ಅಲ್ಲಿ ಅದನ್ನ ತಡಿಲಿಕ್ಕೆ ಯಾರು ಹೋಗ್ಲಿಲ್ಲ. ತಡಿಲಿಕ್ಕೆ ಹೋಗ್ಲಿಲ್ಲ ಅಂತ ತಡಿಲಿಕ್ಕೆ ಹೋಗಿದ್ದಾರೆ, ಅದು ಕೇಸೇ ಬೇರೆ. ನಾನೇ ಡಿಸ್ಕಷನ್ ಮಾಡಿದ್ದೇನೆ, ನಾನು ಬರ್ತೀನಿ ಸರ್. ಒಬ್ಬನಿಗೆ ತಡಿಬೇಕಂತಿದ್ರೆ ನಾನು ಒಬ್ಬ ನನ್ನ ವಿಚಾರ ಹೇಳುದು, ನಾನಂತ ಘಟನೆ ಹೇಳುವಾಗ ನಾನು ಅದಕ್ಕೆ ಅಲ್ಲ ಸರ್, ಇಲ್ಲಿ ಬರ್ತದೆ, ಇಲ್ಲಿ ಏನ್ ಬರುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಕೊಡ್ತಾರಲ್ವಾ, ಒಬ್ಬರನ್ನ ಸಾಯಿಸಿ ಹತ್ಯೆ ಮಾಡಿರೋದ ನಿಟ್ಟಿನಲ್ಲಿ ಅವರೇ ಬಿಟ್ಟುಕೊಂಡು ಬರ್ತೀರ ಅಂತ ಬಂದಾಗಿದೆ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಅದಕ್ಕೂ ಇದಕ್ಕೂ ಯೋಚನೆ ಮಾಡೋದು ವಿಚಾರಗಳಿಲ್ಲ. ತಾವು ಕೇರಳದ ಬಗ್ಗೆ ಹೇಳಿದ್ರಿ ಅಥವಾ ಇಲ್ಲೊಂದು ನಡೆದಿರೋ ಘಟನೆ ಹೇಳಿದ್ರಿ, ಆದ್ರೆ ಪೊಲೀಸ್ ನಿಂತಿದ್ರೆ ಅದನ್ನ ಸಂಭಾಳಿಸ್ತಾ ಇದ್ರು. ಆದ್ರೆ ಇದು ಬೇರೆ ರೀತಿಯ ಘಟನೆ. ಅಲ್ಲಿ ನೋಡಿ, ಅಲ್ಲಿ ಒತ್ತಿ ಉರಿಯುವುದು ಈಗ ಸುಮಾರು ಒಂದೆರಡು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅಲ್ವಾ? ಅಲ್ಲೇ ಘಟನೆ ಯಾಕೆ ಅನ್ನುವಂತ ಅಲ್ಲೇ ಘಟನೆ ನಾನು ಈ ಗ್ರೇಟರ್ ಬಾಂಗ್ಲಾ ಪ್ರಥಮವಾಗಿ ನಾನು ಹೇಳಿದೆ ಖಂಡಿಸುವಂತದ್ದೇ. ನೋಡಿ ಸರ್, ಅಲ್ಲಿ ಗ್ರೇಟರ್ ಬಾಂಗ್ಲಾ ಕಾನ್ಸೆಪ್ಟ್ ಇದರ ಹಿಂದಿರುವಂತ ಅಜೆಂಡಾ ಏನು ಅಂತ ನಾನು ಕೇಳ್ತಾ ಇರೋದು. ಗ್ರೇಟರ್ ಬಾಂಗ್ಲಾ ಇದರ ಹಿಂದಿರುವಂತ ಅಜೆಂಡಾ ಏನು, ಕಾನ್ಸೆಪ್ಟ್ ಏನು ಅನ್ನುವಂತ ಪ್ರಶ್ನೆ ನನ್ನ ಕೇಳ್ತಾರೆ. ಯಾಕೆ ಈ ಮೆಂಟಾಲಿಟಿ? ಅಲ್ಲ, ಮೆಂಟಾಲಿಟಿ ಅಂತ ಹೇಳಿದ್ರೆ ನೋಡಿ, ಯಾವುದೇ ಅತಿ ಆದ್ರೆ ವಿಷಯನೇ. ಏನ್ ಕಾರಣ? ಆಗ್ಲಿ, ಇಲ್ಲಿ ಯಾವ್ದು ಅತಿ ಆಗ್ತಾ ಇದೆ? ರಾಜಕೀಯ ವಿಚಾರವಾಗ್ಲಿ, ಧರ್ಮದ ಬಗ್ಗೆ ಆಗ್ಲಿ, ಅತಿ ಆದ್ರೆ ನಾನು ಕೂಡ ಕೇಳ್ತಾ ಇರೋದು,
ಆ ಮಾನಸಿಕತೆ, ಅತಿಯಾದ ಮಾನಸಿಕತೆ ಎಲ್ಲಿಂದ ಬರುತ್ತೆ? ಈಗ ನೋಡಿ, ನಾನು ಕೂಡ ಮದ್ರಸಾದಲ್ಲಿ ಕಲಿತವನೇ, 12 ವರ್ಷ ನಾನು ಕಲಿತವನೇ. ನನ್ಗೆ ಯಾರು ಅಲ್ಲಿ ಹೇಳಿಕೊಟ್ಟಿಲ್ಲ ಹಿಂದೂಗಳನ್ನು ದೇಶ ಮಾಡಬೇಕು, ಇಲ್ಲಾಂದ್ರೆ ಕ್ರಿಶ್ಚಿಯನ್ ದೇಶ ಮಾಡಬೇಕು, ಅಲ್ಲಿ ಕಲ್ಲಿ ಹೊಡಿಬೇಕು, ಇಲ್ಲಿ ಯಾವ ತರ ಜೀವನ ಮಾಡಬೇಕು ಅಂತ ಜೀವನ ಶೈಲಿಯನ್ನು ಹೇಳಿಕೊಡುದೇ ಮದ್ರಸ. ಮದ್ರಸ ಅಂದ್ರೆ ಸ್ಕೂಲು, ಕರೆಕ್ಟ್, ಗೊತ್ತಾಯ್ತಲ್ಲ? ಮದ್ರಸ ಅಂದ್ರೆ ಬೇರೆ ಅರ್ಥ ಇಲ್ಲ ಅದಕ್ಕೆ. ಅರಬಿಯಲ್ಲಿ ಮದ್ರಸ ಅಂದ್ರೆ ಸ್ಕೂಲ್, ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸ್ಕೂಲ್ ಇಲ್ಲ ಶಾಲೆ. ಈ ಧಾರ್ಮಿಕತೆ ಯಾಕೆ ಕಲಿಸುವುದು ಅಂತ ಹೇಳಿದ್ರೆ ನಾವು ಜೀವನ ಶೈಲಿಯನ್ನು ಕಲಿಸಿಕೊಡುದೇ ಮದ್ರಸ, ಗೊತ್ತಾಯ್ತಲ್ಲ? ಅಲ್ಲಿ ಎಲ್ಲೂ ಆ ತರ ಕಲಿಸುವುದಾದ್ರೆ ಅವರಿಗೆ ನೇನು ಶಿಕ್ಷೆನೂ ಕೂಡ ಅಲ್ಲ, ಅದಕ್ಕೆ ಮಿಕ್ಕಿದೇನಾದ್ರೆ ಕೊಡ್ಬೇಕು. ಯಾಕಂದ್ರೆ ಮದ್ರಸದಲ್ಲಿ ಅಂತ ಎಲ್ಲಾದ್ರೂ ಕಲಿಸುವುದಾದ್ರೆ ನಮ್ಗೂ ಗೊತ್ತಿಲ್ಲ, ಕಲಿಸಲೂಬಾರ್ದು. ಕಲಿಸುವುದಾದ್ರೆ ಆದ್ರೆ ಮಾನಸಿಕತೆ ಮದ್ರಸದಿಂದ ಬರೋದಿಲ್ಲ. ಆದ್ರೆ ಆ 20 ವರ್ಷದ ಹುಡುಗರೆಲ್ಲ ವಿಡಿಯೋವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಕ್ರೌರತೆಯನ್ನು ಹೇಗೆ ನೋಡ್ತಾ ಇದ್ದಾರೆ ನೋಡಿ. ನಾನು ಹೇಳೋದು ಪ್ರಶ್ನೆ ಮಾಡೋದು, ಗುಜರಾತ್ ನೋಡಿ ಎಲ್ಲರೂ ಭಯೋತ್ಪಾದಕರು ನಾನು ಕೇಳ್ತಾ ಇರೋದು, ಮುಸಲ್ಮಾನರು ಎಲ್ಲರೂ ಭಯೋತ್ಪಾದಕರ ರೀತಿ ನೋಡ್ತಾ ಇಲ್ಲ. ಆದ್ರೆ ಆ ಮಾನಸಿಕತೆ, ಆ ವಿರೋಧ ಮಾಡುವಂತದ್ದು ಯಾಕೆ ಮಾಡ್ತಾ ಇಲ್ಲ? ಕೆಲವರು ತುಂಬಾ ಜನ ವಿರೋಧ ಕಲ್ಲಂಗಡಿ ಹಣ್ಣನ ಹೊಡೆದಾಗ ಯಾವುದೋ ಒಂದು ಕಲ್ಲಂಗಡಿ ಕೆಳಗೆ ಹೊಡೆದಕ್ಕೆ ಇಡೀ ಹೃದಯ ಮಿಡಿಯಿತು, ನೀವೆಲ್ಲ ರೋಡಲ್ಲಿ ಹೊರಲಾಡಿದ್ರಿ ಸ್ವಾಮಿ. ಮತ್ತೊಂದು ಹೇಳ್ತೇನೆ, ಆದಿತ್ಯ ರಾವ್ ಅನ್ನತಕ್ಕಂಥ ಏನೋ ಫೇಕ್ ಬಾಂಬ್ ವಿಷಯ ಬಂದಾಗ LGP ಅವರು ಮುಸಲ್ಮಾನರು ಇಲ್ಲಿ ಹೊರಲಾಡಿದ್ದೇನೋ ಪ್ರತಿಭಟನೆ ಏನೋ, ಅಯ್ಯೋ ದೇವ್ರೆ, ಯಾರು ಅದಕ್ಕೆ ಮಿಡಿದಿರೋದು? ಇದಕ್ಕೆ ಯಾಕಾಗಿಲ್ಲ? ಯಾಕೆ ವಿರೋಧವನ್ನ ಮಾಡಿಲ್ಲ? ಬರ್ತೇನೆ ಇದು ಬರ್ತೇನೆ ನಾನು. ಬಿಫೋರ್ ದಟ್ ಇದಕ್ಕೆ ಬರ್ತೇನೆ. ಬಿಫೋರ್ ದಟ್ ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಸರ್ ನಮಸ್ತೆ, ತಮ್ಮ ಹೆಸರುಲಿಂದ ಸರ್? ಸರ್ ನಮಸ್ತೆ, ಕೇಳ್ತಾ ಇದೆಯಾ ಸರ್? ಹಲೋ. ಸರ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರುಲಿಂದ ಸರ್? ನೋಡಿ ಸರ್, ಅದು ನೋಡಿ, ನಾವು ಮಾಡಿದ್ದುಂಟಲ್ಲ, ನಮ್ ಭಾರತ ದೇಶ ಉಪಕಾರ ಮಾಡಿದ ಅದೇ ಈಗ ಸಿಗಿ ಮುಟ್ತದ ಈಗ. ಯಾಕೆಂದ್ರ ಅವ್ರು ಹಾಗೇನೆ ಇರ್ಬೇಕಾಗಿತ್ತು. ಅಲ್ಲಿ 2,000 ಸೈನಿಕರನ್ನು ಬಲಿ ಕೊಟ್ಟು ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಒಂದು ಬಾಂಗ್ಲಾದೇಶ ಅಂತ ಮಾಡಿಕೊಟ್ಟು ಇವತ್ತಿಗೆ ನಮಗೆ ಹಿಂದೂಗಳಿಗೇನೆ ಇದು ಮಾಡ್ತಾ ಇದ್ದಾರೆ ಅವರು. ಇಂಥ ಒಂದು ಇದು ಮಾಡಿದ್ರೆ ಇವ್ರಿಗೆ ಯಾವ ದೇಶ ಬೆಂಬಲ ಕೊಡ್ತದೆ? ಪರೋಪಕಾರವನ್ನು ಮರ್ತಿದ್ದಾರೆ ಇವ್ರುಗಳು ಅಂತ ಹೇಳಿ. ಪಾಕಿಸ್ತಾನ ಕೊಡ್ಬೋದು ಅವ್ರಿಗೆ, ಮತ್ತೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಪಾಕಿಸ್ತಾನ ಕೂಡ ಆಗಲ್ಲ. ಓಕೆ, ಎಸ್ ಎಸ್ ಸರ್, ಓಕೆ ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ಈ ಒಂದು ಪ್ರಶ್ನೆಯನ್ನು ಅವ್ರು ಕೇಳ್ತದೆ, ಯಾಕೆ ಇದು ಖಂಡನೆಗಳಾಗಲ್ಲ ಈ ಒಂದು ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು, ಯಾಕೆ ಅನ್ನುವಂಥದ್ದು. ಈಗಾಗಲೇ ಪ್ರದೀಪ್ ಸರ್ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಆದಾಗ ನಾವು ಕೂಡ ರಾಷ್ಟ್ರದ ಪರವಾಗಿದ್ದೇವೆ, ಬರ್ಬೋದಿತ್ತಲ್ಲ. ಯಾಕೆ ಸರ್ ಕಾಂಗ್ರೆಸ್ ಬರಲ್ಲ ಅದಕ್ಕೆ, ಅಥವಾ ಬೇರೆ ಪಕ್ಷಗಳು? ಮುಸ್ಲಿಂ ಲೀಗ್ ಜುಲೈಯಲ್ಲಿ ಅಷ್ಟು ದೊಡ್ಡ ರೀತಿಯಲ್ಲಿ ಹಿಂಸಾಚಾರ ಆಯ್ತು. ದೊಡ್ಡ ರೀತಿಯಲ್ಲಿ ಮನೆಗಳನ್ನ ಬರ್ನ್ ಮಾಡಿದ್ರು, ಚಿಕ್ಕ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದ್ರು. ಆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಗೊತ್ತಿರ್ಲಿಕ್ಕೆ ಕ್ರೌರ್ಯ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ರೀತಿ ಕ್ರೌರ್ಯ ಆಯ್ತು. ಅವಾಗ ನಾವು ಇಡೀ ಬೆಂಬಲ ನಿಂತ್ವಿ. ಇಡೀ ದೇಶದ ಪ್ರತಿಯೊಬ್ಬ ಹಿಂದೂ ರಾಷ್ಟ್ರೀಯವಾಗಿ ನಿಂತ. ಇವನು ಹಿಂದೂಗಳಿದ್ರು, ಕ್ರೈಸ್ತರು ನಿಂತಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಪ್ರತಿಭಟನೆಗೆ ಕ್ರೈಸ್ತರು ಬಂದು ನಮ್ಮ ಜೊತೆಗೆ. ಆದ್ರೆ ಯಾವ್ದಾದ್ರು ಒಂದು ಮುಸ್ಲಿಂ ಸಂಘಟನೆ ಅಥವಾ ಮುಸ್ಲಿಂ ಜಮಾತೆ ಅಥವಾ ಯಾವ್ದಾದ್ರು ಒಂದು ಪ್ರತಿಭಟನೆ ಇದೆಯಾ ಬೆಂಬಲವಾಗಿ ನಿಂತದ್ದು? ಯಾಕೆ ಸರ್ ಸಿದ್ದಿಕ್ ಸರ್, ಯಾಕೆ ಸರ್ ಪ್ರಶ್ನೆ ಮಾಡ್ತಾರಲ್ಲ ಇಡೀ ದೇಶ. ಎಸ್ ಸರ್, ಬರ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನೋಡಿ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಬೀಳುತ್ತೆ ಅಲ್ವಾ? ಇನ್ನು ನೋಡಿ, ಅಂಥದ್ದೇ ನೋಡಿ, ಡಿಜೆಹಳ್ಳಿ ಕೆಜೆಹಳ್ಳಿ ಹೋಯ್ತು, ನವೀನ್ ಅನ್ನು ಏನೇನೋ ಆಯ್ತು, ಅವನನ್ನು ಕೈಗೆ ಒಪ್ಪಿಸಂತ ಇವರು ಹೇಳಿದ್ದು. ಸೇಮ್ ಇದೇ ಕೇಸ್ ಬಾಂಗ್ಲಾದಲ್ಲಿ ಆಗಿದೆ, ಅವರು ಕೈಗೆ ಒಪ್ಪಿಸಿದ್ದಾರೆ. ಅಂದ್ರೆ ಇಲ್ಲಿ ಏನಾಗಿದೆ, ಅವರ ಮಾನಸಿಕತೆ ಹಾಗೆ, ಗೊತ್ತಾಯ್ತಾ? ಇದನ್ನು ನಾವು ಏನಾಗಿದೆ, ನಾವು ಸಾಕಿದ ನಾಯಿ, ಅಲ್ಲಿ ಏನಾಗಿದೆ, ನಾವು ಸಾಕಿದ ನಾಯಿ ನಮ್ಮನ್ನು ಕಚ್ಚಿದ ಏನಾಗ್ತದೆ. ಈಗ ಬಾಂಗ್ಲಾದ ವಿಷಯದಲ್ಲಿ ನೋಡಿ, ಆ ಬಾಂಗ್ಲಾ ವಿಮೋಚನೆಯಲ್ಲಿ ಸಹಾಯ ಮಾಡಿದ್ಯಾರು? ಭಾರತ. ಪಾಕಿಸ್ತಾನದ ಮುಸ್ಲಿಮ್ಸ್ ಮತ್ತೆ ಬಾಂಗ್ಲಾ ಮುಸ್ಲಿಮ್ಸ್ ಹೊಡೆದಾಡುದು ಬೇಡ ಅಂತ ಅವರಿಗೋಸ್ಕರ ನಾವು ಏನೆಲ್ಲ ಮಾಡಿದೆವು ಇಂದಿರಾ ಗಾಂಧಿ ಇರುವಾಗ, ಅಲ್ವಾ? ಅದನ್ನು ಈಗ ನಾವು ಅನುಭವಿಸ್ಬೇಕು. ಯಾಕಂದ್ರೆ ನಾವೇ ಸಾಕಿದ ನಾಯಿ ನಮ್ಗೆ ಈಗ ಹುಚ್ಚು ನಾಯಿಯಾಗಿ ಕಚ್ಚಿದ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ಕೊಲ್ಲುದೇ ಒಂದು ಅದಕ್ಕೆ ಪರಿಹಾರ ಅಲ್ವಾ?
ಇದು ನಾವು ಕತೆ ಮಾತಾಡ್ತಾ ಕೂತ್ಕೊಂಡ್ರೆ ಇದು ಪ್ರಯೋಜನ ಇಲ್ಲ. ಇದಕ್ಕೆ ಒಂದೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಾಂಗ್ಲಾದ ಒಳಗೆ ಏನಾದ್ರು ಮಾಡಿದ್ರೆ ಒಳ್ಳೇದು. ಅಲ್ಲಿಯ ಬಾಂಗ್ಲಾದ ಹಿಂದೂಗಳು ಯಾರಿದ್ದಾರೆ ಅವರನ್ನು ಭಾರತಕ್ಕೆ ಕಳಿಸ್ಬಿಡ್ಬೇಕು ಮೊದಲು. ಮತ್ತೆ ಅವರಿಗೆ ಏನ್ ಮಾಡ್ಬೇಕು, ಯಾರಿಗೆ ಯಾವ ರೀತಿಯಲ್ಲಿ ನಾವು ಉತ್ತರ ಕೊಡ್ಬೇಕು, ಮುಳ್ಳಿನಿಂದಲೂ ತೆಗಿಬೇಕು. ಅದಕ್ಕೆ ನಾವು ಇಲ್ಲಿ ನಾವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಕೊಡ್ಬೇಕು ಉತ್ತರ ಆ ರೀತಿಯಲ್ಲಿ ಕೊಡ್ಬೇಕು. ಅದಕ್ಕೆ ಧರ್ಮವನ್ನು ನಾವು ಹೇಳುತ್ತಾ ಇರೋದು ಬೇಡ. ಓಕೆ ಓಕೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು. ಅಂದ್ರೆ ಬಾಂಗ್ಲಾ ವಿಮೋಚನೆ ಸಂದರ್ಭಗಳಲ್ಲಿ ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದು ಎಸ್ ಇತಿಹಾಸ ಗೊತ್ತಿದೆ. ಇವೆಲ್ಲದರ ನಡುವೆ ಎಸ್ ಸಿದ್ದಿಕ್ ಅವರೇ ಮಾತಾಡ್ತಿದ್ವಿ ಈ ಒಂದು ವಿಚಾರ, ಯಾಕೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಖಂಡನೆಗಳು ವ್ಯಕ್ತವಾಗ್ತಾ ಇಲ್ಲ ಮುಸ್ಲಿಂ ಸಂಘಟನೆಗಳಾಗಿರ್ಬೋದು, ಯಾಕಂದ್ರೆ ನಾವುಗಳು ಒಂದೇ ಅಂತ ಹೇಳ್ತೀವಿ. ಯಾಕಂದ್ರೆ ಭಾರತದಲ್ಲಿ ಇಂತಹ ಒಂದು ಸೆಕ್ಯುಲರಿಸಮ್ ಇದೆ ಅಂತ ಬಂದಾಗ, ಅಲ್ಲಿ ಆ ರೀತಿ ಆಗ್ತಾ ಇದೆ ಅಂತ ಬಂದಾಗ, ಯಾಕೆ ಮುಸ್ಲಿಂ ಸಂಘಟನೆಗಳಾಗಿರ್ಬೋದು ಅಥವಾ ಇತರ ಎಡಪಂಥೀಯರಾಗಿರ್ಬೋದು ಯಾಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಅನ್ನೋ ವಿಚಾರ ಯಾಕೆ ಸರ್? ಖಂಡನೆ ಯಾವ ರೀತಿ ಪ್ರತಿಭಟನೆ ಮಾಡಿ ಖಂಡನೆ ಮಾಡ್ಬೇಕಂತ ಇಲ್ಲ. ಈ ವಿಚಾರವನ್ನ ಎಲ್ಲರೂ ಈಗಾಗಲೇ ಹೇಳಿದ್ರಲ್ಲ, ಏನು ಕಲ್ಲಂಗಡಿ ಹಣ್ಣು ಕೆಳಗೆ ಬಿದ್ದಾಗ ದೇಶದಲ್ಲಿ ಸ್ಪಷ್ಟನೆ ಕೊಡ್ತೇನೆ ನಾನು. ಆದಿತ್ಯ ರಾವ್ ಅಂತ ಮೆಂಟಲ್ ಬಾಂಬ್ ಇಟ್ಟ ಏನಾಗ್ಲಿಲ್ಲ, ಅದಕ್ಕೆ ಪ್ರತಿಭಟನೆ ಆಯ್ತು. ಅದಕ್ಕೆ ರೀಸನ್ ಇದೆ, ಅದು ನಮ್ಮ ನಾನು ಹೇಳೋದು ಆದಿತ್ಯ ರಾವ್ ಅವನನ್ನ ಗಲ್ಲಿಗೆ ಏರಿಸ್ಬೇಕು ನಾನು ಹೇಳ್ತೇನೆ, ಅದ್ರ ಸಮರ್ಥನೆ ಮಾಡ್ತಾ ಇಲ್ಲ. ಅವಾಗ ಈ ಕಡೆ ದೀಪ್ತಿ ಮಾರ್ಲನನ್ನ ಹಿಡಿದ್ರು, ಪ್ರತಿಭಟನೆ ಆಯ್ತಾ? ತುಂಬಾ ಭಯೋತ್ಪಾದಕರನ್ನ ಹಿಡಿದ್ರು, ಪ್ರತಿಭಟನೆ ಆಯ್ತಾ? ಹಿಂದೂಗಳನ್ನ ಬರ್ನ್ ಮಾಡಿದ್ರು, ಹಿಂದೂಗಳನ್ನ ಆ ರೀತಿ ಮಾಡಿದ್ರು, ಪ್ರತಿಭಟನೆ ಆಯ್ತಾ? ಯಾಕಾಗಿಲ್ಲ? ನಾ ಪ್ರಶ್ನೆ ಕೇಳೋದು ಯಾಕಾಗಿಲ್ಲ? ಅವಾಗ ನಮ್ಮ ತಲೆಯಲ್ಲಿ ಬರೀ ಈ ದೇಶದವರು ಎಲ್ಲರ ತಲೆಯಲ್ಲಿ ಬರೋದು ಎಲ್ಲರೂ ಮುಸ್ಲಿಮರು ಒಂದೇನೋ ಆ ರೀತಿಯ ಇರ್ತಾರ? ಅದು ಯಾಕೆ ನೋಡಿ, ಕನಿಷ್ಠ ಪ್ರತಿಭಟನೆ ಬೇಡ, ಖಂಡನ ಒಂದು ಪತ್ರಿಕೆಯಲ್ಲಿ ಖಂಡನೆ ಅಂತ ಕೊಟ್ಟಿದೀವಾ? ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಅಂತ ಮಾನಸಿಕತೆ ಯಾಕಿದೆ? ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಸಮರ್ಥನೆ ಮಾಡುವನು ಮುಸಲ್ಮಾನಲ್ಲ, ನಮ್ಮ ಕಾಜಿ ಅವರು ಸಮರ್ಥನೆ ಬೇಡ ನಮ್ಗೆ, ವಿರೋಧ ಮಾಡಿದ ಯಾಕಿಲ್ಲ? ವಿರೋಧ ಯಾಕೆ ಮಾಡಿಲ್ಲ? ಇನ್ನು ವಿರೋಧ ಮಾಡೋದು, ವಿರೋಧ ಅನ್ನೋದಕ್ಕಿಂತ ಜಾಸ್ತಿ ಒಂದು ಕಂಡೋಲೆನ್ಸ್ ಸರ್, ಒಂದು ಆತಂಕ, ಒಂದು ಬೇಸರ. ಯಾಕಾಗಲ್ಲ? ಸಮ್ಮತಿ ಲಕ್ಷಣ ನಾನು ಏನ್ ಹೇಳ್ತೀನಿ, ನಾನು ಹೇಳಿದಲ್ವಾ, ಅದು ಈ ವಿಚಾರದಲ್ಲಿ ಮೊನ್ನೆ ಅದೇ ದಿವಸ ಪಾಲಕ್ಕಾಡ್ನಲ್ಲಿ ಆದ ಕೊಲೆಗೆ ಯಾಕೆ ಅಲ್ಲಿಗೆ ಸರಿ ಆಯ್ತು ಅಂತ ಹೇಳಿ? ಸರಿ ಆಯ್ತಲ್ಲ, ನಾನು ಹೇಳುದು ಅದಕ್ಕೆ ಖಂಡನೆ ಇಲ್ವಾ? ಅಲ್ಲಲ್ಲ, ಪ್ರಶ್ನೆ ಆ ರೀತಿ ಸರ್. ನಾನು ಹೇಳುದು ಬಾಂಗ್ಲಾದೇಶದ ಆದ ಕೃತ್ಯ ನಮ್ಮ ದೇಶಕ್ಕೆ ಹೋಲಿಸುದು ಸರಿಯಲ್ಲ. ಅದನ್ನು ಖಂಡಿಸಬೇಕಾದ ಘಟನೆನೆ, ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಅದಕ್ಕೆ. ಯಾಕಂತ ಹೇಳಿದ್ರೆ ಬಂಗಾಳಿಗಳ ಮನಸ್ಥಿತಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ನಮ್ಮ ದೇಶಕ್ಕೆ ಬರುವ, ನಮ್ಮ ದೇಶದಲ್ಲಿ ಕೂಡ ಇಂಥ ಘಟನೆ ಆಗ್ತಾ ಇದೆಯಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ನಮ್ಮದನ್ನ ಇಟ್ಕೊಂಡು ಇನ್ನೊಬ್ಬರನ್ನು ನೋಡೋದಕ್ಕಿಂತ ನಮ್ಮಲ್ಲೇ ಸರಿ ಮಾಡ್ಕೊಂಡು ನಾವು ಸರಿ ಇದ್ದೀವಿ, ನೀವು ಸರಿ ಆಗಿದ್ರೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿ. ಪಾಲಕ್ಕಾಡ್ ವಿಚಾರವಾಗಿ ತಾವೇನ್ ಮಾಡಿದ್ರಿ? ಪಾಲಕ್ಕಾಡ್ ವಿಚಾರವಾಗಿ ತಾವೇನ್ ಮಾಡಿದ್ರಿ? ಪಾಲಕ್ಕಾಡ್ ವಿಚಾರ ತಾವು ಏನ್ ಮಾಡಿದ್ರಿ? ಕೊಂದವರು ಸತ್ತವನು ಒಂದೇ ಜಾತಿಯವರಾದ್ದರಿಂದ ಅಲ್ಲಿಗೆ ಮುಚ್ಚೋಯ್ತು. ತಾವುಗಳು ಏನ್ ಮಾಡಿಲ್ಲ, ಅಲ್ಲಿ ತಮ್ಮ ಏನ್ ಮಾಡಿಲ್ಲ ನೋಡಿ. ಅದೇ ಜಾಗದಲ್ಲಿ ಅಲ್ಲಿ ಬೇರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದಿದ್ರೆ ಇವಾಗ ಅದು ವಿಚಾರಣೆ ಬೇರೆ ಆಗ್ತಿತ್ತು. ನನ್ನ ಮಾತನ್ನ ಡೈವರ್ಟ್ ಮಾಡ್ತಾ ಇಲ್ಲ. ಆ ವಿಚಾರಕ್ಕೆ ಈ ವಿಚಾರಕ್ಕೆ ತಾವು ಹೋಲಿಕೆಗಳಿಲ್ಲ, ಸರಿ ಇಲ್ಲ ಸರ್. ಇದೊಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲಿ ನೂರಾರು ಜನರು ಸೇರ್ಕೊಂಡು ಮಾಡುವಂತ ಒಂದು ಕೃತ್ಯವನ್ನ ನಾವು ಕೇಳುವಂತದ್ದು. ಒಂದು ಜೀವಕ್ಕೆ ಯಾವ ಬೆಲೆ ಇದೆ ಅಂತ ಅದನ್ನು ನೀವು ಅರ್ಥ ಮಾಡ್ಕೊಂಡು, ಅಲ್ಲಿ ಸತ್ತದ್ದು ಕೂಡ ಒಬ್ಬ ತಾಯಿ ಮಗ 100% ಒಬ್ಬ ತಾಯಿ ಕರುಳು ಎಷ್ಟು ನೋವಾಗ್ತಾ ಇದೆ ಅಂತ ಅವರಿಗೆ ಗೊತ್ತು, ಅನುಭವಿಸಿದವರಿಗೆ ಗೊತ್ತು, ಗೊತ್ತಿದೆಯಲ್ಲ. ಅದನ್ನ ನಾವು ಸಮರ್ಥನೆ ಮಾಡೋದಲ್ಲ. ನಾನು ಹೇಳಿದ್ದು ತಪ್ಪು ಎಲ್ಲಿದೆ ಅಲ್ಲಿ. ನನ್ನ ಪ್ರಶ್ನೆ ಈಗ ನೋಡಿ, ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲೂ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಅಲ್ಲಿ ನವೀನ್ ಅನ್ನ ನಮ್ಗೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿರುವಂತದ್ದು ಸೇಮ್ ಪ್ಯಾಟರ್ನ್. ಇದು ಕರೆ ಮಾಡಿದಂತ ವ್ಯಕ್ತಿ ಹೇಳಿರುವಂತದ್ದು ಮಾತ್ರ ಅಲ್ಲ, ಇದು ಸತ್ಯ. ಸೇಮ್ ಪ್ಯಾಟರ್ನ್, ಅದೇ ಪ್ಯಾಟರ್ನ್ ಇಲ್ಲೂ ಕೂಡ ಫಾಲೋ ಆಗಿರುವಂತದ್ದು. ಇಲ್ಲಿ ಕೈ ಕೊಟ್ರು, ಅಲ್ಲಿ ಕೈ ಕೊಡ್ಲಿಲ್ಲ, ಆತ ಬದುಕಿದ, ಇಲ್ಲಿ ಕೈ ಕೊಟ್ರು. ಈ ಮನಸ್ಥಿತಿ ಹೇಗ್ ಬರುತ್ತೆ ಅಂತ ಪ್ರಶ್ನೆ. ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಅಲ್ಲ ಸರ್. ಇದು ನಮ್ಮ ದೇಶಕ್ಕೆ, ನಮ್ಮ ದೇಶ, ನಮ್ಮ ರಾಜ್ಯ. ನವೀನ್ ಏನ್ ಬರ್ದಿದ್ದ? ನಮ್ಮ ದೇಶ, ನಮ್ಮ ರಾಜ್ಯ. ಈಗ ಏನಾದ್ರೂ ಆಗಿದ್ರೆ ಅದು ಫೋಕ್ಸ್ಕೋ ಅಂತ ಬರ್ದಿದ್ದವನು.
ಅಲ್ಲಲ್ಲ ನಮ್ಮ ದೇಶ ಅದನ್ನು ಬಿಟ್ಟಾಗಿ ನೀವು ಕೇಳಿದ್ರಿ ಸರ್, ಬೇರೆ ದೇಶ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ, ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಆಗಿರುವಂತ ಘಟನೆ. ಎಲ್ಲಿ ನಡೆದ್ರು, ಎಲ್ಲಿ ಕೃತ್ಯ ನಡೆದ್ರು, ಇಂಥ ಕೃತ್ಯ ನಡೆದಾಗ ಖಂಡಿಸಲ್ಲ ಮನುಷ್ಯನಲ್ಲ. ಯಾಕೆ ಖಂಡಿಸಲ್ಲ ತಾವುಗಳು ಅನ್ನೋದು ಪ್ರಶ್ನೆ. ಅದಕ್ಕೆಲ್ಲ ಬಂದಿರೋ ನಾನು ಯಾಕೆ ಬಂದೆ ಈ ವಿಷಯದಲ್ಲಿ? ಈ ವಿಷಯದಲ್ಲಿ ಮಾತ್ರ ನಾನು ಮನವಿ ಮಾಡುದು ಮೊನ್ನೆ ನರೇಂದ್ರ ಮೋದಿ ಅವರಿಗೆ, ನಮ್ಮ ಪ್ರಧಾನ ಮಂತ್ರಿಯವರಲ್ಲಿ ಮನವಿ ಏನಂತ ಹೇಳಿದ್ರೆ, ಅಲ್ಲಿ ಇರುವ ಹಿಂದೂಗಳು ಸುರಕ್ಷಿತವಾಗಿ ಇರಬೇಕಾದ ವ್ಯವಸ್ಥೆಯನ್ನು ನಮ್ಮ ದೇಶದಿಂದಲೇ ಮಾಡಬೇಕು. ಯಾಕೆಂತ ಹೇಳಿದ್ರೆ ಹತ್ತಿರ ಇರುವ ದೇಶ ನಮ್ದೇ. ಬಾಂಗ್ಲಾದೇಶವನ್ನು ಬಾಂಗ್ಲಾದೇಶ ಮಾಡಿಕೊಟ್ಟದ್ದು ನಾವೇ. ಅದಕ್ಕೆ ಅವರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳುವಂತ ಶಕ್ತಿ ನಮಗೆ ಇಲ್ವಾ? ನಮ್ಮ ದೇಶದಿಂದ ಬಾಂಗ್ಲಾದೇಶ ಏನೂ ಅಲ್ಲ. ಶರೀಫ್ ಉಸ್ಮಾನ್ ಆದಿ ಅವನನ್ನ ಮರ್ಡರ್ ಮಾಡಿದ್ರಲ್ವಾ, ಅದನ್ನ ಖಂಡನೆ ಮಾಡಿದ್ದನ್ನು ಕೂಡ ಭಾರತದ ಕೆಲವು ಮುಸ್ಲಿಂ ಯುವಕರು ಖಂಡನೆ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಅಲ್ಲಿ ನೋಡಿದೆ. ನಾನು ಹೇಳುದು ಅವನೊಬ್ಬ ಉಗ್ರ. ಯಾರು ಶರೀಫ್ ಆದಿ ಯಾರಿದ್ದಾರೆ, ಅವನು ಗ್ರೇಟರ್ ಬಾಂಗ್ಲಾ ಅಂತ ಮಾಡಿ ಇದು ನಮ್ಮ ಬಾಂಗ್ಲಾದೇಶ, ಆಮೇಲೆ ಜೊತೆಗೆ ವೆಸ್ಟ್ ಬೆಂಗಾಲ್ ಮತ್ತೆ ಈಶಾನ್ಯದ 7 ರಾಜ್ಯಗಳನ್ನ ಸೇರಿಸಿ ಇದು ನಮ್ಮ ಈ ಕನಸನ್ನ ನನಸು ಮಾಡೋಣ ಬನ್ನಿ ಅಂತ ಅವನು ಹಾಕಿದ್ದ. ಅವನನ್ನ ಕೊಂದಿರುವುದಕ್ಕೆ ಭಾರತದಲ್ಲಿನ ಮುಸಲ್ಮಾನ ಯುವಕರು ಅದನ್ನ ಖಂಡನೆ ಮಾಡಿ ಸ್ಟೋರಿ ಹಾಕ್ತಾರೆ. ಅದು ಎರಡೂ ಕಡೆನೂ ಇದೆ. ಯಾವುದು ಎಲ್ಲೋ ಅನಗತ್ಯವಾಗಿ ಅಂತ ಮೆಂಟಾಲಿಟಿ ಇರೋರು ನಮ್ಮ ದೇಶದಲ್ಲಿ ಎಲ್ಲಾ ಸಮುದಾಯದಲ್ಲೂ ಇದೆ. ಅಲ್ಲ, ವಿಶೇಷವಾಗಿ ಇಸ್ಲಾಂ ಸಮುದಾಯದಲ್ಲಿ ಒಂದು ಸಿಕ್ಕ ವಿಷಯ, ಮೊನ್ನೆ ನಟ ಶ್ರೀನಿವಾಸನ್ ಅವರು, ಮಲಯಾಳಂ ಖ್ಯಾತ ನಟರು, ತೀರಿ ಹೋದ್ರು. ಅಲ್ಲಿ ಮಮ್ಮೂಟಿ ಕೂಡ ಹೋಗಿ ಅಲ್ಲಿ ಸಂತಾಪ ವ್ಯಕ್ತ, ಅವರು ತುಂಬಾ ಆತ್ಮೀಯರು ಕೂಡ. ಒಬ್ಬ ಕಮೆಂಟ್ ಆಗ್ತಾನೆ, ಅವರ ಬದಲು ನಿನ್ಗೆ ಸಾಯ್ಬಹುದಿತ್ತಲ್ಲ ಅಂತ. ನೋಡಿ, ಅಲ್ಲ ಹೇಳೋದು ವಿಚಾರ. ಅದಕ್ಕೆ ಕಮೆಂಟ್ ಹಾಕುವವರಿಗೆ ಏನು ನಾವು ಅದಕ್ಕೆ ಒಳ್ಳೇದು. ಭಾರತದಲ್ಲಿ ಇದ್ದಾರಲ್ವಾ? ಅಲ್ಲ, ಅದೇ ಜೊತೆ ಎಲ್ಲಾ ಸಮುದಾಯದಲ್ಲಿ ಇದೆ. ಗ್ರೇಟರ್ ಬಾಂಗ್ಲಾ ತಮ್ಗಳಿಗೆ ಇಷ್ಟ ಇದೆಯಾ ಕಾನ್ಸೆಪ್ಟ್? ಆ ಕಾನ್ಸೆಪ್ಟ್ ಬಗ್ಗೆ ಬಾಂಗ್ಲಾ ಬಿಡಿ, ಅವರು ಬಾಂಗ್ಲಾದೇಶವನ್ನು ಸರಿಯಾಗಿ ನಡೆಸಿಕೊಳ್ಳುವ ವಿರೋಧ ಯಾಕೆ ಮಾಡಿಲ್ಲ? ಶೇಖ್ ಹಸೀನಾ ಇರುವಾಗ ನಮ್ಮ ದೇಶದ ಜೊತೆ ಸೇರ್ಕೊಂಡು ಅವರು ಬಾಂಗ್ಲಾದೇಶನ ಒಂದು ಮಟ್ಟಕ್ಕೆ ತಂದ್ರು, ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ದೇಶನೇ ಕಾರಣ. ಭಾರತ ದೇಶ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮವರಂತ ಹೇಳಿ ತುಂಬಾ ಆರ್ಥಿಕವಾಗಿ ಎಲ್ಲಾ ವಿಷಯದಲ್ಲೂ ಸಹಕಾರ ಮಾಡಿದ್ದರಿಂದ ಬಾಂಗ್ಲಾದೇಶ ಸ್ವಲ್ಪ ಮಟ್ಟಕ್ಕೆ ಮೇಲೆ ಬಂದ. ಆದ್ರೆ ಅದನ್ನ ಈಗ ಹೊಡಿ ಮಾಡಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮೆಂಟಾಲಿಟಿ ಹಾಗೆ. ಓಕೆ, ಭಾರತವನ್ನ ಬಾಂಗ್ಲಾ ದ್ವೇಷಿಸಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳ್ತೀರಿ? ಯಾವುದು? ಬಾಂಗ್ಲಾ ಭಾರತ ದೇಶವನ್ನ ದ್ವೇಷಿಸಲಿಕ್ಕೆ ಕಾರಣ ಏನು? ನಾ ಹೇಳಿದೆಲ್ಲ, ಏನು ಧರ್ಮದ ಅಮಲಿರುವವರ ಹೊರತು ಒಳ್ಳೆ ಬಂಗಾಳಿಗಳು ಕೂಡ ನಮ್ಗೆ ಗೊತ್ತಿದೆ. ಓಕೆ, ಧರ್ಮದ ಅಮಲ್ ಅಂತ ಪಕ್ಕ ಹೇಳ್ತೀರಿ? ಆ ಧರ್ಮದ ಅಮಲ್ ಇರುವವರು ಎಲ್ಲಾ ಇದರಲ್ಲಿ ಇದ್ದಾರೆ, ಅಲ್ಲೂ ಇದ್ದಾರೆ. ಆದ್ರೆ ಒಳ್ಳೆ ಬಂಗಾಳಿಗಳು ಭಾರತ ದೇಶದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡ್ರೆ ಮಾತ್ರ ನಮಗೂ ಕೂಡ ಒಳ್ಳೇದಂತ ಹೇಳುವ ಬಂಗಾಳಿಗಳು ಕೂಡ ಇದ್ದಾರೆ. ಈ ಧರ್ಮದ ಅಮಲು ಎಲ್ಲ ಕಡೆ ಇಲ್ಲ. ಧರ್ಮದ ಅಮಲಿನಿಂದ ಆಗಿರುವಂತದ್ದು, ಹಾಗಾಗಿ ಭಾರತ ದೇಶವನ್ನು ದ್ವೇಷಿಸ್ತಾರೆ ಇರಬಹುದಲ್ಲ. ವೈ ಭಾರತ ದ್ವೇಷಿಸುವಂತದ್ದು ಏನಿದೆ ಧರ್ಮದ ಅಮಲಿನಲ್ಲಿ? ನೋಡಿ, ಈಗ ಮುಸ್ಲಿಮರನ್ನು ದ್ವೇಷಿಸುವವರು ನಮ್ಮ ದೇಶದಲ್ಲಿ ಇಲ್ವಾ? ಖಂಡಿತ ಇಲ್ಲ. ನಾವು ದ್ವೇಷ ಮಾಡೋದು ಮುಸಲ್ಮಾನರನ್ನಲ್ಲ, ನಾವು ದ್ವೇಷ ಮಾಡೋದು ಭಯೋತ್ಪಾದಕತೆಯನ್ನ. ಮುಸ್ಲಿಮರು ಕೂಡ ಹಿಂದೂಗಳನ್ನು ಯಾರು ದ್ವೇಷ ಮಾಡುವುದಿಲ್ಲ ಸರ್. ಬಾಂಗ್ಲಾದೇಶದವರನ್ನ ಕೇಳಿರುವಂತದ್ದು, ಮುಸಲ್ಮಾನರನ್ನ ಕೇಳಿಲ್ಲ, ಹಿಂದೂಗಳನ್ನ ಕೇಳಿಲ್ಲ. ಬಾಂಗ್ಲಾದ ಮುಸಲ್ಮಾನರು ಅವನನ್ನು ಕೊಂದದಲ್ಲ, ನೇಣಾಕಿ ಇರೋ ಪ್ರಕಾರವಾಗಿ ಅವನನ್ನು ಕೊಂದದಲ್ಲ, ಪ್ರೀತಿ ಮಾಡಿದ್ದು, ದ್ವೇಷ ಮಾಡಿಲ್ಲ ಹಿಂದೂಗಳನ್ನ. ಬಾಂಗ್ಲಾದೇಶದಲ್ಲಿ ಒಂದು ಕೊಲೆ ನಡೆಯಿತು. ಇಲ್ಲಿ ಭಾರತದ ಹಿಂದೂ ಮುಸಲ್ಮಾನರು ಯಾರು ಸಮರ್ಥನೆ ಮಾಡಿದ್ದಾರೆ ಹೇಳಿ? ಯಾರು ಸಮರ್ಥನೆ ಮಾಡಿ? ಅದು ಸರಿ, ಯಾಕೆ ಮಾಡಿಲ್ಲ? ಯಾಕೆ ಒಬ್ಬ ಇಸ್ಲಾಂ ಅನ್ನು ನಿಂದಿಸುವನ್ನು ಕೂಡ ಕೊಲ್ಲುವ ಅಧಿಕಾರ ಮುಸಲ್ಮಾನನಿಗಿಲ್ಲ? ಇದೆಯಾ? ಅದು ಇಲ್ಲ, ಖಂಡಿತವಾಗಿ ಇಲ್ಲ. ಓಕೆ, ಅಲ್ಲ, ಮಾನಸಿಕತೆ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ. ನಾನು ಹೇಳಿದಲ್ಲ, ಇದು ಏನು ಕೆಲವು ರೆಸ್ಲಿಂಗ್ ನೋಡ್ಕೊಂಡು ಅದರ ಹಾಗೆ ಮಾಡೋ ಒಂದು ಏನೋ ಕೆಲವು ಭಾಷಣ ಕೇಳ್ಕೊಂಡು ಅದೆಲ್ಲ ಇದರ ಪಂಗಡದಲ್ಲೂ ಇದೆ. ಭಾಷಣ ಕೇಳ್ಕೊಂಡು ತಮ್ಮನ್ನು ಪರಿವರ್ತನೆ ಮಾಡೋದು. ಹೇಳಬೇಡಿ, ಖಂಡಿತವಾಗಿ ನಾನು ಖಂಡಿತವಾಗಿ ಖಂಡನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಹಿಂದೂಗಳಲ್ಲಿ ಈ ರೀತಿಯ ಮನಸ್ಥಿತಿ ಇದ್ದಿದ್ರೆ ಈ ಭಾರತದಲ್ಲಿ ಅಲ್ಪಸಂಖ್ಯಾತರು ಉಳಿಲಿಕ್ಕಿಲ್ಲ, ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಭಾರತ ವಿಭಜನೆ ಆಗುವಾಗ ಮುಸ್ಲಿಮಾನ ಸಂಖ್ಯೆ ಎಷ್ಟಿತ್ತು, ಇವಾಗ ಹೇಗೆ ಜಾಸ್ತಿ ಆಯ್ತು? ಏನಾದ್ರು ಎಲ್ಲಾದ್ರೂ ಕೂಡ ಹತ್ಯಾಕಾಂಡ ಮಾಡಿದ್ಯಾ? ಯಾಕೆ ಮಾಡಿಲ್ಲ? ಯಾವತ್ತೂ ಕೂಡ ಹಿಂದೂಗಳು ಅದ ರೀತಿ ಮಾಡೋದೇ ಇಲ್ಲ. ಎಲ್ಲ ಸಮುದಾಯದಲ್ಲೂ ಖಂಡಿತವಾಗಿ ಹೇಳ್ಬೇಡಿ. ಮುಸಲ್ಮಾನರು ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಖಂಡಿತವಾಗಿ ಬೆಲೆ ಇಲ್ಲ, ಅವರ ಉಸಿರಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ ಭಾರತ ದೇಶದಲ್ಲಿ ನನ್ನ ಊರಲ್ಲಿ, ನನ್ನ ಪಂಚಾಯತಿನಲ್ಲಿ ಹೇಳ್ತೀನಿ, ನಾವು ಹಿಂದೂ ಮುಸ್ಲಿಂ
ಹಿಂದೂ ಮುಸ್ಲಿಂ ಇಲ್ಲಿ ಪಂಚಾಯತಿಗೆ ಹೋಗ್ಬಿಟ್ಟು ಎಷ್ಟು ಅನ್ಯೂನ್ಯತವಾಗಿ ಇವ್ರು ಹೇಳೋ ಪ್ರಕಾರ ಓಕೆ ಎಷ್ಟು ಸರ್ ಸರ್ ಬರ್ತೀನಿ ನಮ್ಗೆ ಏನು ಸರ್ ಸಮಸ್ಯೆ ಆಗ್ಲಿಲ್ಲ ಸರ್ ಸರ್ ಒಂದು ನಮ್ಗೆ ಒಂದು ಏನು ಒಂದು ಸಮಸ್ಯೆ ಆಗ್ಲಿಲ್ಲ. ಸರ್ ಸರ್ ಸಮಸ್ಯೆ ಸರ್ ಆಗ್ಲಿಲ್ಲ. ಸರ್ ಎಲ್ಲ ಪಂಗಡಗಳಲ್ಲಿ ಇದೆ ಅನ್ನುವಂಥದ್ದು ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಸರ್. ಯಾಕೆ ಗೊತ್ತಾ, ಒಂದು ವಿಚಾರ ಹೇಳ್ತೀನಿ. ಈಗ ಬೆಲ್ಜಿಯಂ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಸಿಡ್ನಿ ಎಲ್ಲವೂ ಕೂಡ ಯಾವ ವಿಚಾರದಿಂದ ನಲುಗ್ತಾ ಇದೆ ಸರ್? ಮೊನ್ನೆ ನ್ಯೂಜಿಲೆಂಡ್ ಅಲ್ಲಿ ಹಿಂದೂ ಧ್ವಜಗಳನ್ನು ಹಿಡ್ಕೊಂಡು ಒಂದು ಪ್ರತಿಭಟನೆ ಆಯ್ತು, ನೋಡಿದ್ರ ನೀವು? ಒಂದು ನಾನು ಹೇಳಿದ್ದು ನೀವು ಹೇಳಿದ್ದಕ್ಕೆ. ನಾನು ಅದೇ ಅದನ್ನು ಕೂಡ ನಾವು ಖಂಡಿಸ್ತೇವೆ, ಅದನ್ನು ಕೂಡ ನಾವು ಖಂಡಿಸ್ತೇವೆ. ಒಬ್ಬರೇ ಖಂಡಿಸೋದಷ್ಟೇ, మరి ಎಲ್ಲಿ ಖಂಡನೆ ಅದು ಧ್ವಜ ಆಯ್ತಲ್ಲ? ನಾನು ಅದೇ ಹೇಳುವಂಥದ್ದು. ಯಾರಿಗೂ ನೋಡಿ ನಾವು ಹೇಳಿದ್ರೆ ಅದ್ರ ನಿಮ್ಮ ಧರ್ಮ ನಿಮಗೆ, ಯಾಕೆ ಪಾಪ ನನ್ನ ಇವರಿಗೆ ಧರ್ಮ ನನಗೆ. ನಾನು ಹೇಳೋದು ಇವರಿಗೆ ಏನು ಅದು ಒಂದು ತರ್ಬೂಸ್ ಅಥವಾ ಒಂದು ನೋಡಿ, ಕಲ್ಲಂಗಡಿ ಮಲೇಷ್ಯಾದಲ್ಲಿ ಹಿಂದೂಗಳಿದ್ದಾರೆ, ಹಾ. ಮಲೇಷ್ಯಾದಲ್ಲಿ ಹಿಂದೂಗಳಿದ್ದಾರೆ, ಹಾ. ಸಮಸ್ಯೆ ಇದೆಯಾ? ಸರಿ ಇದೆಯಾ? ಓಕೆ. ಸಿಂಗಾಪುರದಲ್ಲಿ ಹಿಂದೂಗಳಿದ್ದಾರೆ, ಸಮಸ್ಯೆ ಬರ್ತೇನೆ ಇದೆಯಾ? ಬರ್ತೇನೆ. ಮತ್ತೊಂದು ಕರೆ ಇದೆ. ಮಾಲ್ದೀವ್ಸ್ ಅಲ್ಲಿ ಇದ್ದಾರೆ, ಸಮಸ್ಯೆ ಇದೆಯಾ? ಮತ್ತೊಂದು ಕರೆ ಇದೆ ಅಲ್ಲ ಸರ್? ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಭರತ್ ಬೆದ್ರಾಜ್. ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ ಪ್ರತಿಪೇರೆಲ್ಲ. ನಮಸ್ತೆ ನಮಸ್ತೆ. ಹಲೋ, ಮಾತಾಡಿ ಸರ್. ಒಂದು ದಾಲಜ್ಜಿ ನಮ್ಮನ್ನ ಚರ್ಚೆ ಬಾರಿ ಸೀಮಿತೋಡ ಉಂಟು ಇತ್ತ ನಮ್ಮ ಬಾಂಗ್ಲಾದೇಶ ಆತಿನ ಉಂಟೇನು ಗಾಡ್ ಅದು ತಿಂಕ್ ಕೂಡ ಕರೆಕ್ಟ್. ಸಿದ್ದಿಕೇರಿಗಳ ಪಂಪುನತ್ತು ನಮ್ಮ ಪ್ರದೀಪನ್ನ ಗುಲ್ದ ಅರಡ ಚೂರು ಬಾತಿರ್ನತ್ತು ನಮ್ಮ ಸಿಂಕ್ ಮಲ್ತೊಂದ ಬಾರಿ ಎಲ್ಲೆರಡು ಸಿಂಕ್ ಮಲ್ತೊಂದುಲ್ಲ ನಮ್ಮ ಬಾಕಿ ತಕ್ಕಲ್ ಬರೋಡು ಅಕುಲ್ ಎಂಕ್ಲೆ ಸಪೋರ್ಟ್ ಮಲ್ಪುಡು ಅಕುಲ್ದಾಯ ಪಾತ್ರ ಮಗುಳ ಪಾತ್ರ ತುಂಬು ನಮ್ಮ ಹಿಂದೂಲು ತುಂಬಾ ಒಗ್ಗಟ್ಟಾವಡು ನಮ್ಮ ತಾಕಿದಕ್ಕಲು ಗಾಜೋಗು ಲಿಂಕ್ ಮಲ್ಪೇರು ಫ್ರಾನ್ಸ್ ಹಿಡ್ದಾಲ ಅಂಡ ಲಿಂಕ್ ಮಲ್ಪೇರು ಅಥವಾ ಮೆನ್ಮಾರ್ ಹಿಡ್ದಾಲ ರೋಹಿಣಿಯರ್ನ ಉನ್ನ ಅಂಡ ಮೂಲು ತರ್ಪನಿಸ್ತೇರು 1 ಲಕ್ಷ ಜನ ಸೇರು ನೆನಪುಂಟೆ ನೀತಿ ನನ್ನ ಪ್ರದೀಪನ್ನಾಗೆ. ನಮ್ಮ ಹಿಂದುಲು ಕಾಲಿ ಮರಣಿ ದೀಪು ಆರು ದಾಸು ಗೊತ್ತದೇರಂದು ಬಂಡದು ಇನಿ ಒಂತ ಪಾತ್ರ ಒಂದುಲ್ಲ 4 ದಿನಾನಾಗ ಅವನಿ ಎಲ್ಲ ಮಾಡುದು ಐದು ತುಂಬು ಮರಣಿ ಮೇಡ್ದು ನವೆಂಬರ್ ಮಟ್ಟ 6 ತಿಂಗಳೋಡು ಅಕ್ಕನ ಬಾಂಗ್ಲಾದೇಶದ ರೆಕಾರ್ಡ್ಲಿ 3,500 ಅತ್ಯಾಚಾರಲ ಕ್ರೈಮ್ ಆತನು ಇನ್ನೂರ ಮಿತ್ತು ಒಂದು ಅಕ್ಕನ ರೆಕಾರ್ಡ್ಲಿ ಉಂಟು ಅವಳು ರೆಕಾರ್ಡ್ ಪಂಡ FIR ಮಿತ್ತು. ನಮ್ಮ ಒಂದು ಕೋಡದ ಒಂದು ವಿಷಯ ಎಂಬತ್ತೊಂದು ನಮ್ಮ ಬಾರಿ ಎಲ್ಲಿ ಅದು ಫೈವ್ ಎಲ್ಲ ಬಂದ ಸಿದ್ದಿಕೇರು ಎಂಕ್ಲೆ ಫಲ ಎತ್ತಿ ಲೆಕ್ಕನೆ ಎಂಕುಲ 6 ದಾದಂಡಲ ಎನ್ನಲ್ಲ 6 ಎಂಕುಲ ಎನ್ನ ಭಾರತೀಯರು ಎಂಕಲ್ನ ಸಂಸ್ಕೃತಿ ಒಟ್ಟುಗಿತ್ತಿನಾರಂದು ಬಂದದ್ದು ಅಂತೀನಿ ಸಿದ್ದಿಕೇರು ಇದು ಇರ್ಲೆಲ್ಲ ನೆಕ್ಸ್ಟ್ ಪೊಲಿಟಿಕಲ್ ಇಸ್ಲಾಂ ಬೊಕ್ಕ ಧಾರ್ಮಿಕ ಇಸ್ಲಾಂ ಇನ್ನು ಸಪರೇಟ್ ಮಾಡಿದ್ದು ಓಡಿ ಪೊಲಿಟಿಕಲ್ ಇಸ್ಲಾಂ ನೀನು ಮೂಲ ಹಾವಿ ಅಂಡ ಇನ್ನ ಧಾರ್ಮಿಕ ಇಸ್ಲಾಂಲ ಅಡೆಗೆ ಅವಳಿಗೆ ಪಂಡ ಇರುತ್ತೆ ಶೇಖ್ ಹಸೀನಾ ಅಂಚಾಂಡಿ ಇಂಚಾಂಡಿ ಆರು ಎಡ್ಡೆಲ್ಲ ಮಲ್ದೇರು ಅಕ್ಲೇನ ಇಂಪ್ರೂವ್ ಮಲ್ದೇರು ಅದ ಅವೆಂಟು ಏರ ಅವಳು ಅರೆ ಆರ್ನ ಬೇಲೆಂದು ಏರ ಎರಾವರಿ ಪಂಡೆ ಒಂದು ಗುಮ್ಗಟ್ ಒಂದು ಅವಳಪ್ಪನು ಇತ್ತೆ 14-15 ಕೋಟಿ ಜನಸಂಖ್ಯೆ ಬೈದಿನಿದೆ 2 ಕೋಟಿ 3 ಕೋಟಿ ಜನಕ್ಕೂ ಅದೆಲ್ಲ ಹಾವಿ ಆಗ್ತೇರು ಇರೆಗಳ ಪಕ್ಕ ಪಾತ್ರೆ ಅದು ಮೂಲು ಅಂಚ ಮೂಲು ನಮ್ಮ ಹೆಂಗ ಗೊತ್ತುಂಡೆ ಪ್ರದೀಪನ್ನ ದೇವಬಂದಡದಾಲ ಪಿದಂಡ 2 ಗಂಟೆದೊಲೆ ಮೆಸೇಜ್ ಇಡೀ ಸರ್ಕ್ಯುಲೇಟ್ ಹಾಕೊಂಡು ನಮ್ಮನ ದಾಲ ಇಜ್ಜಿ ನಮ್ಮ ಆಯೆ ನಮ್ಮ ಹಿಂದೆ ನಮ್ಮ ಶಕ್ತಿ ನಮ್ಮ ಪೂಜಾರಿ ನಮ್ಮ ಧೂಮೆ ನಮ್ಮ ಹಿಂದುಳಿದವರ ಗಂಡು ಬಣ್ಣದ ಕುಲ್ಲುನತ್ತಂದ ಎನ್ನ ಜಾಲಗಿನವರ ಬಂದಾಗ ನಮ್ಮ ಬೊಕ್ಕ ಬೊಬ್ಬ ದೀಪ ಬೊಕ್ಕ ಬೊಬ್ಬ ದೀಪ ಅವು ಅಂಚಾಂಡತ್ತೆ ಬೊರ್ಚಿ ನಮ್ಮ ದೇಶ ಅಂಚಾಪಿನ ಬೊರ್ಚಿ ನಮ್ಮ ದೇಶ ಅಂಚಾಪಿನ ಬೊರ್ಚಿ ಎನಿವೆ ಥ್ಯಾಂಕ್ ಯು ಸರ್. ಸೊಲ್ಮೇಲೆ ಇಜ್ಜಿ ವಿಷಯ ಬಾಂಗ್ಲಾದೇಶದಲ್ಲಿ ಇಂತಹ ಮೈಂಡ್ ಸೆಟ್ ಹೇಗೆ ಬರುದು? ಪ್ರಧಾನಿ ಅವರನ್ನ ಓಡಿಸ್ತಾರೆ, ಸ್ವತಃ ಪ್ರಧಾನಿ ಅವರು, ಆ ದೇಶದ ಪ್ರಧಾನಿ ಅವರನ್ನ. ನಮ್ಮ ದೇಶದಲ್ಲಿ ಆಗಿಲ್ಲ ಅಂತ ಹೇಳ್ಬೇಡಿ, ದುರ್ಗಾ ಪೆಂಡಲ್ ಮೇಲೆ ದಾಳಿ ಆಗುತ್ತೆ. ಸರಿ, ಈಗ ಮೆರವಣಿಗೆ ಮೇಲೆ ದಾಳಿ ಆಗುತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಓಕೆ, ಅಲ್ಲ ನಾನು ಈ ಬಾಂಗ್ಲಾದ ವಿಚಾರ ಬೇರೆ ಬೇರೆ ವಿಚಾರ ಮಾತಾಡ್ಬೇಕಾಗುತ್ತೆ. ಹಾಗೆ ಹೋದಾಗ ಬೇರೆ ಬೇರೆ ವಿಚಾರ ಮಾತಾಡ್ಬೇಕಾಗುತ್ತೆ. ಈಗ ಯಾಕೆ ಈ ರೀತಿಯ ಮನಸ್ಥಿತಿಗಳು ಅಂದ್ರೆ ಪ್ರಧಾನಿಯವರನ್ನು ಕೂಡ ಅಲ್ಲಿ ಪ್ರಧಾನಿಗೆ ಬಂದಂತಹ ಸ್ಥಿತಿಗಳನ್ನ ನಾವುಗಳು ನೋಡಿದ್ವಿ. ಅಲ್ಲಿ ಅತ್ಯಾಚಾರ ಅದು ಲೆಕ್ಕಕ್ಕೆ ಬರಲ್ಲ.
ಅಂದ್ರೆ ಅಂತಹ ಒಂದು ಬಾಂಗ್ಲಾದೇಶ, ಅಂತಹ ಒಂದು ಅಜೆಂಡಾ ಅಲ್ಲಿ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ ಹಿಂದೂಗಳ ಮೇಲೆ ನಿರಂತರ ದಾಳಿ. ಏನ್ ಕಾನ್ಸೆಪ್ಟ್ ಅನ್ನುವಂಥದ್ದು, ಯಾಕೆ ಅನ್ನುವಂಥ ಪ್ರಶ್ನೆ, ಯಾಕೆ ಇದನ್ನ ಒಕ್ಕೋರ್ಲಿಂದ ಯಾರು ಕೂಡ ವಿರೋಧಿಸ್ತಾ ಇಲ್ಲ ಅನ್ನುವಂಥದ್ದು ವಿಚಾರ ಅಲ್ವಾ ಸರ್? ಯಾಕಂದ್ರೆ ಇದು ಚರ್ಚೆ ಆಗ್ತಿರೋದು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ನಾವುಗಳು ಚೆನ್ನಾಗಿದ್ದೀವಿ, ಎಲ್ಲವೂ ಕೂಡ ಇಲ್ಲಿ ಭಾರತ ದೇಶದಲ್ಲಿ ಚೆನ್ನಾಗಿದ್ದೀವಿ, ಚೆನ್ನಾಗಿರ್ಬೇಕು ನಾವುಗಳು. ವೈ ಇಂತಹ ಒಂದು ವಿಕೃತ ಮನಸ್ಥಿತಿಗಳು ಅಲ್ಲಿ ಸೃಷ್ಟಿ, ಅವರುಗಳಿಗೂ ಕೂಡ ಇಲ್ಲಿ ನೋಡ್ಕೊಂಡು ಭಾರತದಲ್ಲಿ ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ, ನಾವುಗಳು ಚೆನ್ನಾಗಿರ್ಬೇಕು, ಆ ಮನಸ್ಥಿತಿ ಬರಲ್ಲ. ನಾವುಗಳು ಮಾತ್ರ ಇರಬೇಕು, ಗ್ರೇಟರ್ ಬಾಂಗ್ಲಾ ಆಗ್ಬೇಕು, ನಾವುಗಳು ಮಾತ್ರ ಇರಬೇಕು, ಆ ಕಾನ್ಸೆಪ್ಟ್ ಅಥವಾ ಆ ಒಂದು ವಿಚಾರಧಾರೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಎಷ್ಟು ಹೊಳಸು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಓಟ್ ಹಾಕ್ಲಿಕ್ಕೆ ದುಡ್ಡು ಕೊಡ್ಬೋದು, ಕುಕ್ಕರ್ ಕೊಡ್ಬೋದು, ಬೇರೆ ಇನ್ನಿತರ ಕೂಡ ಓಟ್ ಹಾಕಿಸುವಂಥ ಪದ್ಧತಿ ನಮ್ಮ ರಾಜ್ಯದಲ್ಲಿ ಇದ್ದು ಹೊರತು ಅಲ್ಲಿ ಹಾಗಲ್ಲ. ಅಲ್ಲಿ ಓಟ್ ಹಾಕದವನ್ನ ಎತ್ಕೊಂಡು ಹೋಗಿ ಓಟ್ ಹಾಕಿಸ್ತಾರೆ, ಇಲ್ಲಾಂದ್ರೆ ಅವನನ್ನು ಬೇಕಾದ ವ್ಯವಸ್ಥೆ ಮಾಡೋ ಅಂತ ತಂಡವನ್ನೇ ಪ್ರತಿಯೊಂದು ರಾಜಕೀಯ ಪಕ್ಷದೊಳಗೆ ಇದೆ. ನಾನು ಹೇಳಿದಲ್ಲ, ಬಾಂಗ್ಲಾದೇಶ ಯಾವತ್ತೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಕಾರಣ ಅಲ್ಲಿ ಅವರ ಮನಸ್ಥಿತಿ ಹಾಗಿರುತ್ತೆ, ಗೊತ್ತಾಯ್ತಲ್ಲ. ಅಲ್ಲಿ ರಾಜಕೀಯ ಕೂಡ ಅದೇ ತರ ಇರುತ್ತೆ. ಶೇಖ್ ಹಸೀನಾ ಅದು ಒಂಥರ, ಅದು ಶೇಖ್ ಹಸೀನಾ ಖಾಲಿದಾ ಜಿಯಾ ತರ ಅಮೆರಿಕ ಹಿಂದಿಗೆ ಹೋಗಿದ್ರೆ ಏನಾಗ್ತಿರ್ಲಿಲ್ಲ. ಶೇಖ್ ಹಸೀನಾ ಸ್ವಲ್ಪ ನಮ್ಮ ದೇಶದ ಜೊತೆ ನಂಟಿಟ್ಕೊಂಡ ಕಾರಣ ಸ್ವಲ್ಪ ಡೆವಲಪ್ಮೆಂಟ್ ತಂದ್ರು, GDP ಎಲ್ಲ ಸ್ವಲ್ಪ ಒಳ್ಳೇದಾಯ್ತು. ಅದು ಇನ್ನು ಗಟ್ಟಿ ಆಗ್ತದೆ ಅಂತ ಹೇಳ್ಕೊಂಡು ಅಲ್ಲಿ ಹೊತ್ತಿ ಉರಿಯುವಂತ ಕೆಲಸ ಆಯ್ತು. ಇವಾಗ ಭಾರತವನ್ನು ದ್ವೇಷ ಮಾಡೋದಕ್ಕೆ ಕಾರಣ ಏನು? ಭಾರತವನ್ನು ನೋಡಿ, ನಿಮ್ಮನ್ನು ದೇಶ ಮಾಡ್ಲಿಕ್ಕೆ ಕಾರಣ ಏನು ಬೇಕು? ನಿಮ್ಮನ್ನಲ್ಲ ಸರ್, ನಮ್ಮನ್ನ. ಒಂದು ಉದಾಹರಣೆ ಹೇಳೋದು. ಈಗ ನಾನು ನಿಮ್ಮನ್ನು ದೇಶ ಮಾಡ್ಲಿಕ್ಕೆ ಏನು ಕಾರಣ ಬೇಕಂತಿಲ್ಲ. ಅದೇ ತರ ಆತರ ಮೆಂಟಾಲಿಟಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ದ್ವೇಷ ಮಾಡುವವರಿಗಿಂತ ನಮ್ಮ ದೇಶವನ್ನು ಪ್ರೀತಿಸುವವರು ಜಾಸ್ತಿ ಇದ್ದಾರೆ ಅಂತ ನನ್ನ ಬಾಂಗ್ಲಾದಲ್ಲಿ ಆಗ್ತಿದ್ರೆ ಈ ಪರಿಸ್ಥಿತಿ. ಯಾಕಂದ್ರೆ ನಾವು ಬಾಂಗ್ಲಾದೇಶವನ್ನು ಟೋಟಲಿ ನೋಡುದಾದ್ರೆ ಕೆಲವು ಪ್ರದೇಶಗಳನ್ನು ನೋಡ್ಬೇಕು, ಅಲ್ಲಿ ಇವಾಗಲೂ ಶಾಂತವಾಗಿ ಇದೆ. ಅಲ್ಲಿ ಅವರು ತಮ್ಮ ಬಿಸ್ನೆಸ್ ಗಳನ್ನು ಇಂಡಿಯಾ ಜೊತೆ ಬಿಸ್ನೆಸ್ ಮಾಡಿಕೊಂಡು ನಾವು ಡೆವಲಪ್ ಆಗಮೆಂಟ್ ಮೆಂಟಲಿ ಇಟ್ಕೊಂಡಂತವರೇ ಇರುವುದು. ಇನ್ನು ನಾ ಹೇಳಿದ್ರೆ ಮೂಲಭೂತವಾದಿಗಳಿಂದ ಈ ತರ ಮೂಲಭೂತವಾದಿಗಳು ಬೇರೆ ನಿಜವಾದ ಒಳ್ಳೆ ಬಾಂಗ್ಲಾದೇಶಿಗಳು ಇದ್ದಾರೆ, ಅವರಿಂದಲ್ಲ. ಓಕೆ, ಬರ್ತೀನಿ. ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ, ಸಮಯದ ಬಹು ಮನೆಯಾಗಿದೆ. ಕೊನೆಯದಾಗಿ ಒಂದು ಕರೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಭಟ್ಕಳ ಜಿಲ್ಲೆ ಉದಯಪ್ರಭು ಅಂತ. ನಮಸ್ತೆ ಸರ್, ಮಾತಾಡಿ ಸರ್. ಗಲಾಟೆ, ಈ ದೊಂಬಿಗಳು ಎಲ್ಲೇ ಆದ್ರೂ ಸಾಯೋದು ಹಿಂದುತ್ವ. ಓಕೆ, ಈಗ ನೋಡಿ, ಅಲ್ಲಿ ಬಾಂಗ್ಲಾ ಅಲ್ಲಿ ಮಾಬಿನಲ್ಲಿ ಆ ಹುಡುಗನನ್ನು ಪೊಲೀಸರು ಹಿಡಿದ್ರು. ಆ ಪೊಲೀಸರನ್ನು ಅವರನ್ನು ತಂದು ಆ ಒಂದು ದುಷ್ಟರ ಗುಂಪಿನ ಹುಡುಗರಿಗೆ ತಂದು ಒಪ್ಪಿಸಿದ್ದಾರೆ, ಅವರು ಕೊಂದು ಹಾಕಿದ್ದಾರೆ. ಈಗ ಅಂತ ಘಟನೆಗಳು ನಮ್ಮ ದೇಶದಲ್ಲಿ ನಡೀಲಿಲ್ವಾ? ಈಗ ನೋಡಿ, ಕೊರೋನಾ ಸಮಯದಲ್ಲಿ 3 ಸಂತರನ್ನ ಪೊಲೀಸರು ಹೊರಗೆ ತಂದು ಯಾರು ಹೊಡಿಲಿಕ್ಕೆ ಬಂದಿದ್ರು ಅವರಿಗೆ ಅವ್ರ ಕೈಲಿ ಕೊಟ್ಟು ಆ 3 ಸಂತರನ್ನು ಕೊಂದಾಕಿದ್ರಲ್ಲ. ಈ ತನಕ ಎನ್ಕ್ವೈರಿ ಆಗಿದೆಯಾ? ಅದು ಯಾರು ಕೊಂದವರು? ಕ್ರಿಶ್ಚಿಯನ್ ಮಿಷನರಿಗಳು, ಮುಸ್ಲಿಮರು, ಯಾರು ಕೊಂದದ್ದು? ಈ ತನಕ ಎನ್ಕ್ವೈರಿ ಆಗಿದೆ? ಆಗ್ಲಿಲ್ಲ. ಭಾರತದಲ್ಲಿ ಅಂತ ಘಟನೆಗಳು ನಡೆದಿವೆ. ಈ ಬಾಂಗ್ಲಾದಲ್ಲಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಾರತದಲ್ಲಿ ನಡೆದದ್ದಾದ್ರೆ ಎನ್ಕ್ವೈರಿ ಮಾಡ್ಬೋದು, ಆಗ್ತಾ ಇಲ್ಲಲ್ಲ. ಯಾರು ಮಾಡಿದ್ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ? ಯಾವ ಹಿಂದೂಗಳು ಮಾತಾಡ್ತಾ ಇದ್ದಾರೆ? 3 ಸಂತರನ್ನ ತಂದು ಓಪನ್ ಕೊಂದ್ರಲ್ಲ ಇದೇ ರೀತಿ. ಈಗ ಬಾಂಗ್ಲಾದಲ್ಲಿ ಹ್ಯಾಕ್ ಕೊಂದ್ರು ಅದೇ ರೀತಿ ಕೊಂದ್ರಲ್ಲ. ಹೊಡೆದು ಕೊಂದ್ರು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಕೊನೆಯದಾಗಿ ದಯಮಾಡಿ ಕ್ಷಮಿಸಿ, ನಿಮ್ಮದ ಕೆರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಈಗ ಅವರುಗಳು ಖಂಡನೆ ಮಾಡಿಲ್ಲ ಅಥವಾ ಇತರರು ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಲಿಲ್ಲ, ಸಂತಾಪವನ್ನು ಸೂಚಿಸಲಿಲ್ಲ. ವಾಟ್ ಅಬೌಟ್ ಏನು ಹಿಂದೂವನ್ನ ಹತ್ಯೆ ಮಾಡಿದ್ರು ಅನ್ನೋಂಥ ವಿಚಾರ? ಹಿಂದೂವನ್ನ ಹತ್ಯೆ ಮಾಡಿದ್ರು, ಹಿಂದೂ ಅನ್ನೋದಕ್ಕೋಸ್ಕರ ಕಾರಣಕ್ಕೋಸ್ಕರ ಹತ್ಯೆ ಮಾಡಿದ್ರು. ತಮ್ಮ ಒಂದು ಪಕ್ಷ ಇದೆ ಅಥವಾ ತಮ್ಮ ಒಂದು ಹಿಂದುತ್ವದ ಪ್ರತಿಪಾದಿಸುವಂತ ಪಕ್ಷ ಇದೆ, ಜೊತೆಗೆ ತಮ್ಮ ಪ್ರಧಾನಿಗಳಿದ್ದಾರೆ, ಯಾಕೆ ಈ ಬಗ್ಗೆ ಧ್ವನಿಯನ್ನ ಎತ್ತಿಲ್ಲ? ಅದೇ ನಾನು ಹೇಳ್ತಾ ಇರೋದು. ಯಾಕೆ ಒಂದು ವರ್ಗದಲ್ಲಿ ದೊಡ್ಡ ಡಿಬೇಟ್ ಆಗ್ತಾ ಇರೋದು ಆ ಒಂದು ವಿಚಾರದ ಬಗ್ಗೆ ಗೊತ್ತಿದೆ ತಮಗೆ. ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಇದು ಲೋಕಲ್ ಎಂಪಿಗಳು MLAಗಳು ಮಾತಾಡೋ ವಿಚಾರಗಳಲ್ಲ, ಪ್ರಧಾನಿಗಳು ಮಾತಾಡಬೇಕಾಗಿರುವಂತ ವಿಚಾರ, ಗೃಹ ಸಚಿವರು ಮಾತಾಡಬೇಕಾಗಿರುವಂತ ವಿಚಾರ. ಇವರುಗಳು ಮಾತಾಡ್ತಾ ಇಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇಲ್ಲ? ಅಲ್ಲಿ ಹಿಂದೂರ ಹತ್ಯೆ ಆಗಿದೆ, ಹಿಂದೂ ಹತ್ಯೆ ಆಗ್ತಾ ಇದೆ. ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದ್ರೆ ಬಾಂಗ್ಲಾದೇಶದ ಮೇಲೆ ಸಾಫ್ಟ್ ಕಾರ್ನರ್ ಇದೆ, ವ್ಯವಹಾರಗಳಿವೆ, ರಾಜಕೀಯ ಅಲ್ವಾ? ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಇದು ಯಾಕೆ ತಮ್ಗಳಿಗೆ ಟಾರ್ಗೆಟ್ ಆಗಲ್ಲ? ಮಾತಾಡಿದ್ದೇವೆ, ಅದರ ಬಗ್ಗೆ ಪ್ರಧಾನಿಗೆ ಪತ್ರ ಕೂಡ ಆಗಿದೆ.
ಪ್ರಧಾನಿಗೆ ಆಗ್ರಹ ಮಾಡುವ ಕೆಲಸವನ್ನ ನಾನು ಇತ್ತೀಚೆಗೆ ಬೆಳಿಗ್ಗೆ ತಮ್ಮಗಳಿಗೆ ಪ್ರಧಾನಿಯವರ ಮೇಲೆ ಅಥವಾ ತಮ್ಮ ಗೃಹ ಸಚಿವರ ಮೇಲೆ ಯಾವುದೇ ರೀತಿ ಆಕ್ರೋಶಗಳಿಲ್ಲ. ಹಾಗಾದ್ರೆ ನಿಮ್ಗೂ ಮಾಧ್ಯಮದಲ್ಲೂ ಇದು ಯಾರು ಲೋಕಲ್ಗಳು ಮಾತಾಡಬೇಕಾದ ವಿಚಾರಗಳಲ್ಲ. ರಾಯಭಾರಿ ಕಚೇರಿ ವಿಶ್ವ ಹಿಂದೂ ಪರಿಷತ್ ಮಾಡಿದೆ. ಇವತ್ತು ಕೂಡ ಬೆಳಿಗ್ಗೆ ಪ್ರಾಂತ ಸಹಕಾರದರ್ಶಿಗಳು ಕೂಡ ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಪ್ರಧಾನಿಗೆ ಆಗ್ರಹವನ್ನ ಮಾಡಿದ್ದಾರೆ. ಕೇಂದ್ರ ಮಟ್ಟದಲ್ಲಿ ಬಜರಂಗಿ ಬಾಗಡ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಭಾರತೀಯ ರಾಯಭಾರಿ ಕಚೇರಿಯ ಮೇಲೂ ಕೂಡ ದಾಳಿ ಆಗುತ್ತೆ ಅಲ್ವಾ? ಈ ರೀತಿ ಒಂದು ಹಿಂದೂ ಅನ್ನುವಂತ ವಿಚಾರಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ, ಈ ರೀತಿ ಹೊಡಿತಾರೆ ಅಲ್ಪಸಂಖ್ಯಾತರನ್ನ. ವೈ ಈ ಬಗ್ಗೆ ಪ್ರಧಾನಿ ಅವರು ಮಾತಾಡಲ್ಲ? ಪ್ರಧಾನಿಯನ್ನ ಆಗ್ರಹವನ್ನ ಮಾಡಿದ್ದಾರೆ, ಮಾತಾಡಬೇಕು ಅಂತ. ಅಲ್ಲ ಸರ್, ಏನ್ ಕಾನ್ಸೆಪ್ಟ್ ಮಾತಾಡಲ್ಲ, ಏನ್ ಕಾನ್ಸೆಪ್ಟ್ ಇದೇ ಪ್ರಶ್ನೆ ಯಾಕೆ ಗೊತ್ತಾ? ಇತ್ತೀಚೆಗೆ ಅಲ್ಲ ಖುಷಿ ನೋಡಿ, ಜುಲೈ ಎಲ್ಲ ಆದಾಗ್ಲೂ ಕೂಡ ಆಗ್ರಹವನ್ನ ಮಾಡಿದ್ವಿ. ನನ್ನ ವಿಚಾರ ಏನ್ಗಳು ನನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅಲ್ಲಿ ಕೆಲವು ಚರ್ಚೆಗಳಾಗ್ತಾ ಇದೆ. ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ವಿಚಾರ ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ, ಒಳ್ಳೆ ವಿಚಾರ ತಪ್ಪಂತ ನಾನು ಹೇಳಲ್ಲ. ಕೆಲವು ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಗೆದ್ರೆ ಪ್ರಧಾನಿ ಅವರು ಆ ಪೋಸ್ಟ್ ಗಳನ್ನ ಹಾಕಿ ಟ್ವೀಟ್ ಗಳನ್ನ ಹಾಕಿ ಅವರು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಎಸ್, ಇದೊಂದು ಒಳ್ಳೆಯ ನಡೆ, ಇಲ್ಲ ಅಂತ ನಾನು ಹೇಳಲ್ಲ. ಅದೇ ರೀತಿ ಒಬ್ಬ ಹಿಂದೂವನ್ನ ಕೊಂದಾಗ ಅಲ್ವಾ, ಹಿಂದೂವನ್ನ ಕೊಂದಾಗ ಅಲ್ಪಸಂಖ್ಯಾತರು ಇತರ ದೇಶ ಬಾಂಗ್ಲಾದೇಶ, ಪಕ್ಕದ ಬಾಂಗ್ಲಾದೇಶ ಹಿಂದೂವನ್ನ ಒಬ್ಬ ಕೊಂದಾಗ ಈ ರೀತಿ ರಾಕ್ಷಸನವನ್ನ ಮೆರೆದಾಗ ಯಾಕೆ ಮಾತಾಡಲ್ಲ? ಹಿಂದೂ ಅನ್ನುವಂತಹ ಟ್ಯಾಗ್ ಲೈನ್ ಇಟ್ಕೊಂಡಂತಹ ಪ್ರಧಾನಿಯವರು ಯಾಕೆ ಮಾತಾಡಲ್ಲ? ಇದರ ಬಗ್ಗೆ ಯಾಕೆ ಅಲ್ಲ ಪ್ರಶ್ನೆ ಮಾಡಿದಿರಿ ತಾವುಗಳು? ಖಂಡಿತವಾಗಿ ಪ್ರಶ್ನೆ ಮಾಡಿದ್ದೀವಿ. ಯಾಕೆ ಮಾತಾಡಬೇಕು ಅಂತ ಯಾಕೆ ಉತ್ತರ ಸಿಗಲ್ಲ? ಬೇಕು ಅಂತ ನಾವು ಅದನ್ನ ಆಗ್ರಹ ಮಾಡಿದ್ವಿ. ಪ್ರಧಾನಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಾನವ ಆಯೋಗದವರು ಕಾಣ್ತಾ ಇಲ್ಲ. ಯಾಕೆ ಸಿಗಲ್ಲ ಉತ್ತರ? ಅದೇ ನಾನು ಹೇಳೋದು. ಕುಂಬಳಕಾಯಿ ಕೆಳಗೆ ಬಂದು ಹೊಡೆದಾಗ ಈ ವಿಚಾರದಲ್ಲಿ ಪ್ರಥಮವಾಗಿ ಮಾತಾಡಬೇಕಾದ್ರೆ ನಮ್ಮ ದೇಶದ ಪ್ರಧಾನಿ. ನಮ್ಮ ದೇಶದ ಪ್ರಧಾನಿಯವರು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ನಮ್ಮ ಇವರು ಜೈಶಂಕರ್ ಅವರು ಎಲ್ಲಾ ವಿಚಾರದಲ್ಲೂ ಅವ್ರು ಮಾತಾಡುವವರು ಈ ವಿಚಾರದಲ್ಲಿ ಒಂದು ಶಬ್ದ ಮಾತಾಡಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಇರುವ ಹಿಂದೂವರು ನಮ್ಮವರ ಅನ್ನುವಂತ ಪ್ರಶ್ನೆ ಬರುತ್ತೆ. ಅಲ್ಲ ಸರ್, ಈಗ ಬರುತ್ತೆ. ಅಲ್ಲಿರುವಂತ ಹಿಂದೂಗಳಿಗೂ ಈ ಭಾರತಕ್ಕೂ ಸಂಬಂಧ ಇಲ್ವಾ? ಹಾಗಾದ್ರೆ ಹಿಂದೂಗಳು ಅಲ್ಲಿ ಬೇರೆ ಪ್ರಶ್ನೆ ಬರುತ್ತಲ್ವಾ? ಗಡಿ ಒಂದು ಬಿಟ್ರೆ ಅವರ ಸಂಸ್ಕೃತಿ, ಅವರ ಎಲ್ಲಾ ವ್ಯವಹಾರಗಳು ನಮ್ಮ ದೇಶದ, ಯಾಕಂದ್ರೆ ನಮ್ಮ ದೇಶದ ಭಾಗ ಆಗಿದ್ದ ಕಾರಣ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಇರುವ ಸರ್ವ ಹಿಂದೂಗಳಿಗೆ ಸಂರಕ್ಷಣೆ ಸಿಗುವವರೆಗೂ ನಮ್ಮ ದೇಶ ಆ ವಿಚಾರದಲ್ಲಿ ಮಾತಾಡ್ಲೇಬೇಕು, ಎಚ್ಚರಿಕೆ ಕೊಡ್ಲೇಬೇಕು. ನೋಡಿ, ಶ್ರೀಲಂಕಾಕ್ಕೆ ಮಿಲಿಟರಿಯನ್ನು ಕಳಿಸಿದ್ದೇನೆ ಅಲ್ವಾ? ಹೌದಲ್ವಾ? ಯಾಕೆ ಬಾಂಗ್ಲಾದೇಶಕ್ಕೆ ಆಗಲ್ಲ ಅನ್ನುವಂತ ಪ್ರಶ್ನೆ ಅಲ್ಲ, ಇದು ಉದ್ಭವ ಆಗಿರುವಂತಹ ಪ್ರಶ್ನೆಗಳು ಈ ರೀತಿ ಆಗ್ತಾ ಇದೆ. ಏನ್ ಹಿಂದೂಗಳ ಅಂತ ಹೇಳಿ ಬೊಬ್ಬೆ ಹೊಡಿತೀರಿ, ಬಟ್ ಏನು ಆಗ್ತಾ ಇಲ್ಲ. ಇಡೀ ಜಗತ್ತು ನೋಡುತ್ತೆ ಸರ್, ಇಲ್ಲಿ ಅಲ್ಪಸಂಖ್ಯಾತರು ಮಾಡಿದ್ರೆ ಅವರನ್ನು ಪ್ರಥಮವಾಗಿ ಜಗತ್ತು ನೋಡ್ತಾ ಇದೆ. ಈ ಹಿಂದೂಗಳಿಗೆ ಒಂದು ದೇಶದ ಲಕ್ಷಣ ಇಲ್ಲ ಅಲ್ಪಸಂಖ್ಯಾತರಿಗೆ ಅಂತ ಬಂದಾಗ, ನಾಯಿಗೆ ಹೊಡೆದಾಗ ಹೊಡಿತಾರೆ ರೋಡಲ್ಲಿ, ನಾಯಿಗೆ ಹೊಡೆದಾಗಿ ಅವರನ್ನ ಹೊತ್ತಿಸ್ಕೊಂಡು ಹೋಗ್ತಾರೆ ಅಂತ ಬಂದಾಗ, ಒಂದು ದೇಶ ಹಿಂದೂ ಅನ್ನುವಂತಹ ಹೆಸರನ್ನು ಇಟ್ಕೊಂಡು ಬಂದಂತಹ ಪ್ರಧಾನಿಯವರು ಒಂದು ವ್ಯವಸ್ಥೆ ಪ್ರಶ್ನೆ ಮಾಡಲ್ಲ. ಅದರ ಬಗ್ಗೆ ಮಾತಾಡಬೇಕು. ಅಷ್ಟೇ ಅಲ್ಲ, ಅವ್ರು ಇಷ್ಟು ದೇಶಗಳನ್ನು ಸುತ್ತಾ ಇದ್ದಾರೆ. ಎಲ್ಲಾ ದೇಶಗಳ ಜೊತೆ ಮಾತಾಡಿ ಏನು ಇದಕ್ಕೆ ಬಾಂಗ್ಲಾದೇಶದ ಜೊತೆಗಿನ ಸಂಬಂಧವನ್ನ ಕಳ್ಕೊಳ್ಬೇಕು. ಅವ್ರು ಸರಿಯಾಗುವವರಿಗೆ ಅವರಿಗೆ ನೀರು ಇಲ್ಲದಾಗೆ ಮಾಡ್ಬೇಕು. ಆ ರೀತಿ ಮಾಡಿ ಅಲ್ಲಿ ಸರಿ ಮಾಡಬೇಕೆ ಹೊರತಾಗಿ ನಿಮ್ಗೆ ಆ ವಿಚಾರದಲ್ಲಿ ನೋವಿದ್ಯಾ? ಖಂಡಿತವಾಗಿ ನೋವಿದೆ. ಬಾಂಗ್ಲಾದೇಶಕ್ಕೆ ನಮ್ಮ ದೇಶದ ಸರಬರಾಜುಗಳು ನಿಂತು ಹೋದ್ರೆ ಅರ್ಧವಾಸಿ ಅಲ್ಲೇ ಸುಟ್ಟೋಗ್ತಾರೆ ಅವರು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಹಣ್ಣುಪ್ಪಳಿಂದ ಹಿಡಿದು ಅದು ಅಧಿಕವಾದ ಸಾಮಾನುಗಳು ಸರಬರಾಜು ನಮ್ಮ ದೇಶದಿಂದ. ಎಸ್ ಸರ್ ಪ್ರದೀಪ್ ಅವರು ಕೊನೆದಾಗಿ ಎಸ್ ಸರ್, ನೀವು ಹೇಳಿದಾಗೆ ನಾವು ಇವತ್ತು ಪ್ರತಿಭಟನೆಯಲ್ಲೂ ಕೂಡ ಆಗ್ರಹ ಮಾಡಿದ್ವಿ. ರಾಜ್ಯದಾದ್ಯಂತ ಜಿಲ್ಲೆಗೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದರಿಂದ ಪ್ರಧಾನಮಂತ್ರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದೇವೆ. ಇದರ ಬಗ್ಗೆ ಮಾತಾಡಬೇಕು, ಅದನ್ನ ಮಧ್ಯಪ್ರವೇಶ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ಮಾತಾಡಬೇಕು. ಮತ್ತೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶ ಮಾಡಬೇಕು. ಏನು ಕಣ್ಣು ಮುಚ್ಚಿದ್ಯಾ? ಅದಕ್ಕೆ ಕುರುಡಾಗಿದ್ಯಾ? ಒಂದು ಚಿಕ್ಕ ಕಲ್ಲಂಗಡಿ ಹಣ್ಣಿಗೆ ಮಿಡಿದ ಹೃದಯಗಳು, ಫಿಲ್ಮ್ ಆಕ್ಟರ್ಸ್ ಅವಾರ್ಡ್ ಕೊಡ್ತೇವೆ, ಹಾಗೆಲ್ಲ ಜಾತ್ಯತೀತ ಕಮ್ಯುನಿಸ್ಟ್ ಇರ್ಬೋದು, ಎಲ್ಲರೂ ಮಾತಾಡಿದ್ದಾರೆ. ಈ ವಿಷಯದಲ್ಲಿ ಎಲ್ಲ ಕಣ್ಣು ಮುಚ್ಚಿದ್ದಾರೆ. ಅದಕ್ಕೆ ಪ್ರಧಾನಿ ಮಧ್ಯಪ್ರವೇಶ ಮಾಡಲೇಬೇಕು. ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡುವವರಿಗೆ ಯಾವ ರೀತಿ ರಕ್ಷಣೆ ಬೇಕು, ಅಲ್ಲಿಗೆ ಬೇಕಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಮಾಡಿದ್ವಿ. ಹಾಗಾಗಿ ಖಂಡಿತವಾಗಿ ಕೂಡ ಆ ಉಗ್ರರನ್ನ ಇವ್ರು ಹೇಳಿದಾಗೆ ಶ್ರೀಲಂಕಾಕ್ಕೆ ಸೈನ್ಯ ಕೊಟ್ಟಿದ್ರು, ಹಾಗೆ ಭಾರತೀಯ ಸೈನ್ಯದ ಮೂಲಕ ಅಲ್ಲಿ ಅದನ್ನ ಶಾಂತಿ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸಗಳನ್ನ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸಿದ್ದಿಕ್ ತಲಪಾಡಿ ಅವರೇ. ಖಂಡಿತವಾಗಿಯೂ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಕೃತ್ಯ ಖಂಡನೀಯ ಆಗಬಾರ್ದು. ಮನುಷ್ಯ ಜೀವಕ್ಕೆ ಎಲ್ಲಿ ಬೆಲೆ ಇಲ್ಲವೋ ಅಲ್ಲಿ ಇಂಥ ಕೆಲಸ ನಡೀತಾ ಇದೆ. ಅಂಥ ಘಟನೆಗಳು ನಮ್ಮ ದೇಶದಲ್ಲೂ ಆಗಬಾರ್ದು, ಹೊರ ದೇಶದಲ್ಲಿ ಆಗಬಾರ್ದು.
ನಮ್ಮ ಪ್ರಧಾನಮಂತ್ರಿಯವರಿಗೆ ಏನು ಮನವಿಯನ್ನು ಮಾಡ್ತಾ ಅಂತ ಹೇಳಿದರೆ, ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಅಲ್ಪಸಂಖ್ಯಾತರಾಗಿರುವುದರಿಂದ ಅವರ ಸಂರಕ್ಷಣೆಯ ಹೊಣೆ ನಮ್ಮ ದೇಶಕ್ಕೆ ಬಹಳ ಮುಖ್ಯ ಕೂಡ, ಅವಶ್ಯಕತೆ ಕೂಡ, ಮಾಡಲೇಬೇಕಾದಂಥ ಕೆಲಸ. ಆದ್ದರಿಂದ ರಾಜಕೀಯವನ್ನು ಬಿಟ್ಟು ಏನು ನಾವು ಮಾನವೀಯತೆಗೆ ಇದು ಕೊಡೋದಾದರೆ, ಪ್ರಧಾನಮಂತ್ರಿಯವರು ಇಮಿಡಿಯೇಟ್ ಆಗಿ, ಲೇಟ್ ಆಗ್ಲಿಕ್ಕೆ ಇದಿಲ್ಲ, ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಅಲ್ಪಸಂಖ್ಯಾತರ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತ ಕೆಲಸಗಳನ್ನು ಮಾಡಿದರೆ ಮಾತ್ರ ವಿಶ್ವಗುರು ಆಗಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ ಮನುಷ್ಯ ಜೀವಿಗಳಾಗಿ, ಮನುಷ್ಯ ಸ್ನೇಹಿಗಳಾಗಿ, ಜೀವಕ್ಕೆ ಬೆಲೆ ಕೊಡುವಂಥ ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಟು ನಮ್ಮ ದೇಶವನ್ನು ಉನ್ನತಿಗೆ ಕೊಂಡೊಯ್ಯುವ ಒಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ದ್ವೇಷವನ್ನು ಬಿಟ್ಟು ಪ್ರೀತಿಯ ಅಂಗಡಿಯನ್ನು ಓಪನ್ ಮಾಡಿಕೊಂಡು ನಾವು ವ್ಯವಹಾರವನ್ನು ಮುಂದುವರಿಸುವಂತ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಯಾವ ರೀತಿ ಅಂದ್ರೆ ಪೊಲಿಟಿಕಲ್ ಎಲ್ಲ ಸ್ವಲ್ಪ ಬದಿಗಿಟ್ಟು ನಿಜವಾಗ್ಲೂ ಕೂಡ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅಂತ ಬಂದಾಗ ಪರಿಹಾರ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ಬಂದಾಗ ಪ್ರಧಾನಮಂತ್ರಿ ಅವರಿದ್ರೆ ಮಾತ್ರ ಸಾಧ್ಯ. ಯಾಕಂತ ಬಂದಾಗ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು, ಬಾಂಗ್ಲಾದೇಶದಲ್ಲಿ ಅಲ್ಲಿರುವಂತಹ ಮೂಲ ನಿವಾಸಿಗಳು ಯಾರು ಅಂತ ಗೊತ್ತಿದೆ, ಬಂಗಾಳಿಗಳು. ಜೊತೆಗೆ ಅಲ್ಲಿ ಬಂಗಾಳಿ ಹಿಂದೂ, ಬಂಗಾಳಿ ಮುಸಲ್ಮಾನರು ಇರುವಂತದ್ದು, ಅಲ್ಪಸಂಖ್ಯಾತ ಹಿಂದೂಗಳಲ್ಲಿ ಇರುವಂತದ್ದು. ನಿಜವಾಗ್ಲೂ ಕೂಡ ಪ್ರಧಾನಿಯವರು ಮನಸ್ಸು ಮಾಡಿದ್ರೆ, ದೇಶ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯವರು ಮನಸ್ಸು ಮಾಡಿದ್ರೆ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನ ಭಾರತಕ್ಕೆ ಕರೆದುಕೊಂಡು ಬಂದು ಅವರಿಗೆ ವಸತಿ ನೀಡುವಂಥದ್ದು ಬಹುಶಃ ದೊಡ್ಡ ಮಟ್ಟದ ವಿಚಾರಗಳೇನಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಆದ್ರೆ ಪ್ರತಿ ಬಾರಿ ಕೂಡ ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಅಲ್ಲಿ ಆಗ್ತಾ ಇರುವಂತಹ ಹಲ್ಲೆಗಳು, ಹಿಂಸಾತ್ಮಕ ಕೃತ್ಯಗಳು ಯಾಕೆ ಕೆಲವು ಕಡೆಗಳಲ್ಲಿ, ಕೆಲವು ಕ್ಷಣಗಳಲ್ಲಿ ಈ ರೀತಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ತದನಂತರ ಇದನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು. ಯಾಕಂತ ಬಂದಾಗ ಇಷ್ಟು ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಆದ್ರೂ ಕೂಡ ದೇಶದ ಪ್ರಧಾನಿಯವರು ಯಾಕೆ ಮಾತಾಡಿಲ್ಲ ಅನ್ನುವಂತಹ ಪ್ರಶ್ನೆ. ಯಾಕೆ ಈ ಒಂದು ವಿಚಾರದ ಬಗ್ಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಒಂದು ಜವಾಬ್ದಾರಿಯುತ ನಡೆಯನ್ನ ತೆಗೆದುಕೊಳ್ಳಲಿಲ್ಲ ಅನ್ನುವಂತಹ ಪ್ರಶ್ನೆ. ಇದೆಲ್ಲವೂ ಕೂಡ ಪ್ರತಿ ಬಾರಿ ಕೂಡ ಇಂತಹ ಹತ್ಯೆಗಳು ಆದಾಗ, ಇಂತಹ ಒಂದು ಹಿಂಸಾತ್ಮಕ ಕೃತ್ಯಗಳಾದಾಗ ಪ್ರತಿ ಬಾರಿ ಕೂಡ ಚರ್ಚೆ ಆಗುತ್ತೆ ಹೊರತು ಸೊಲ್ಯೂಷನ್ ಸಿಗ್ಲಿಲ್ಲ. ಎಲ್ಲದಕ್ಕೂ ಕೂಡ ಮೂಲ ರಾಜಕೀಯ ವ್ಯವಸ್ಥೆ, ಕೊಳೆತು ಹೋಗಿರುವಂತಹ ರಾಜಕೀಯ ವ್ಯವಸ್ಥೆ. ಅಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಆಗಿರುವಂತದ್ದು ಕೂಡ ಕೊಳೆತು ಹೋಗಿರುವಂತಹ ರಾಜಕೀಯ ವ್ಯವಸ್ಥೆಯಿಂದ ಆ ಭಾಗದ ಪ್ರಧಾನಿಯನ್ನೇ ಅವರುಗಳು ಓಡಿಸ್ತಾರೆ. ವಿದ್ಯಾರ್ಥಿ ಗುಂಪು ದಂಗೆ ಎದ್ದು, ತದನಂತರ ಅಲ್ಲಿ ಹುಟ್ಟಿಕೊಂಡಂತಹ ನಾಯಕ ಮೊನ್ನೆ ಗನ್ ಶಾಟ್ ಅಲ್ಲಿ ತೀರಿ ಹೋಗಿರುವಂತದ್ದು. ಅಂದ್ರೆ ಹೊಲಸು ರಾಜಕೀಯ, ಎಲ್ಲವೂ ಕೂಡ ಹೊಲಸು ರಾಜಕೀಯದಿಂದ ಈ ಒಂದು ಬೆಳವಣಿಗೆ. ಅಲ್ಲಿ ಕೊನೆಯದಾಗಿ ಒಬ್ಬ ವ್ಯಕ್ತಿ ನಡು ರಸ್ತೆಯಲ್ಲೇ ಬೆಂಕಿ ಹಚ್ಚಿಕೊಂಡು ಆತನನ್ನು ಕೊಂದು ಹಾಕಿ ಹಿಂಸಾತ್ಮಕ ಕೃತ್ಯವನ್ನ ಮಾಡಿರುವಂತಹ ಪೈಶಾಚಿಕ ರಕ್ಕಸರು. ಇದೆಲ್ಲವೂ ಕೂಡ ಕೊಳಕು ರಾಜಕೀಯದಿಂದ, ಜೊತೆಗೆ ಮತಾಂಧತೆಯಿಂದ ಬಂದಿರುವಂಥದ್ದು. ಯಾವುದು ಕೂಡ, ಎಲ್ಲವೂ ಕೂಡ ಒಳ್ಳೆಯದು, ಆದರೆ ಮಿತಿ ಮೀರಿದಾಗ ಎಲ್ಲವೂ ಕೂಡ ಅತಿ ಕೆಟ್ಟದ್ದು, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಪ್ರದೀಪ್ ಸರಿಪಳ ಅವರು, ಬಜರಂಗ ದಳ, ಅದೇ ರೀತಿ ಸಿದ್ದಿಕ್ ತಲಪಾಡಿರು, ಮುಸ್ಲಿಂ ಲೀಗ್, ಬೋತ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡಲ ನ್ಯೂಸ್ 24/7.